ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಆತ್ಮೀಯ ನಮಸ್ಕಾರ. ಪ್ರವಾಸೋದ್ಯಮದ ಪರ್ವಕಾಲ ನಡೀತಾ ಇದೆ. ಪ್ರವಾಸೋದ್ಯಮದ ಕುರಿತಾಗಿ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಇದನ್ನ ಜನಪ್ರಿಯತೆಗೊಳಿಸಲಿಕ್ಕೋಸ್ಕರ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಆಕ್ಟಿನ ಪ್ರಮುಖರ ಜೊತೆ ಇದ್ದೇನೆ. ಏನಪ್ಪ ಇದು ಆಕ್ಟ್ ಅಂತ ತಿಳ್ಕೊಳ್ಬೇಡಿ, ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಂ, ಇದರ ಅಧ್ಯಕ್ಷರಾದಂತಹ ಮನೋಹರ್ ಶೆಟ್ಟಿ ಅವರು, ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿರುವಂತಹ ಮರವಂತೆ ನಾಗರಾಜ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಕರಾವಳಿಯಲ್ಲಿ ಯಾವ ಝೀಲ್ನಲ್ಲಿ ಒಂದು ಈ ಪ್ರವಾಸೋದ್ಯಮ ನಡೀತಾ ಇದೆ ಅಂತ ಹೇಳಿ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ಬಹಳ ಪ್ರಮುಖವಾಗಿ ಈ ಆಕ್ಟ್ ಏನಿದು ಯಾವಾಗ ಹುಟ್ಕೊಂತು? ಕರಾವಳಿಯಲ್ಲಿ ನಮಗೆ ಸ್ವಲ್ಪ ಟೂರಿಸ್ಟ್ ಒಂದು ಒಂದು ಹ್ಯಾಬಿಟ್, ನೇಚರ್, ಅದರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಆಕ್ಟ್ ಏನಿದು? ನಾವೊಂದು 12 ವರ್ಷ ಮೊದಲು ಒಂದು ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಮ್ ಅಂತ ಸ್ಟಾರ್ಟ್ ಮಾಡಿದ್ವಿ ನಾವು. ಈ ಅಸೋಸಿಯೇಷನ್ನಲ್ಲಿ ಎಲ್ಲ ಫೀಲ್ಡ್ನವ್ರು ನಾವು ಇದಕ್ಕೆ ಜಾಯಿನ್ ಆಗಿದೆ. ನಾವು ಜಾಯಿನ್ ಆಗಿ ಇದು ನಮಗೆ ಗೊತ್ತಿತ್ತು, ಇನ್ನು ಮುಂದೆ ನಮಗೆ ಟೂರಿಸಮ್ ವಿಲ್ ಬಿ ಪ್ಲೇಯಿಂಗ್ ಅ ಮೇಜರ್ ರೋಲ್. ಸೊ ಅಷ್ಟು ಮೊದಲು ನಾವೆಲ್ಲ ರೆಡಿ ಮಾಡ್ಕೊಂಡು ಈಗ ವಿ ಫಾರ್ಮ್ ಮಾಡೋ ರಿಜಿಸ್ಟರ್ಡ್ ಬಾಡಿ ಮಾಡಿದ್ವಿ ನಾವು. ಸೊ ಅದರಲ್ಲಿ ಈಗ ಆರ್ಟಿಸ್ಟ್ ಇದ್ದಾರೆ, ನಮ್ಮ ಇದರದ್ದು ಟ್ರಾವೆಲ್ ಏಜೆನ್ಸೀಸ್ ಇದ್ದಾರೆ. ಸೊ ಬೇರೆ ಬೇರೆ ಫೀಲ್ಡ್, ಹೋಟೆಲ್ ಮ್ಯಾನೇಜ್ಮೆಂಟ್, ರಿಸಾರ್ಟ್ಸ್ನವ್ರು ಎಲ್ಲರೂ ಇದಕ್ಕೆ ಜಾಯಿನ್ ಆಗಿ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿದೆವು. ಸೊ ಇದು ಗ್ರೂಪನ್ನು ನಾವು ಎಂತ ಮಾಡ್ಕೊಂಡು ನಾವು ಅಂದರೆ ನಮ್ಮ ನೆಕ್ಸ್ಟ್ ಕಾರವಾರ ಸೈಡೇ ಹೋಗಿದೆ ನಾವು. ಲಾಸ್ಟ್ ಟೈಮ್ ಮ್ಯಾಂಗ್ಳೂರು ಸೈಡೇ ನಾವು ಇದು ಟ್ರೈ ಮಾಡಿದ್ವಿ ನಾವು. ಬಟ್ ಇಲ್ಲಿ ಉಡುಪಿನಲ್ಲಿ ನಾವು ವಿ ಆರ್ ಡೂಯಿಂಗ್ ಗುಡ್ ಓವರ್ ಹಿಯರ್. ಅದರಲ್ಲಿ ನಮಗೆಲ್ಲ ಜಾಯಿನ್ ಮಾಡ್ಕೊಂಡು ನಾವು ಸ್ಟ್ರಾಂಗ್ ಲೆವೆಲ್ನಲ್ಲಿ ಮಾಡ್ತೇವೆ. ಆ್ಯಂಡ್ ಈಗ ನಮ್ಮ ಬಾಡಿ ನಮ್ಮ ಇದಕ್ಕೆ ಗೌರ್ಮೆಂಟ್ ನಮ್ಮ ಇದಕ್ಕೆ ಒಂದು ಅಫಿಲಿಯೇಟೆಡ್ ಆಗಿದ್ದೆ ನಾವು. ಈಗ ಡೆವಲಪ್ಮೆಂಟ್ ಆಫ್ ಟೂರಿಸಮ್ಗೆ ನಮ್ಮ ಇದನ್ನು ಅಫಿಲಿಯೇಟ್ ಮಾಡಿದೆ. ಸೊ ಯಾವ ಥರ ನಮ್ಮ ಡೆವಲಪ್ಮೆಂಟಲ್ಲಿ ನಮ್ಮನ್ನೇ ಅವರೊಂದು ಭಾಗಿದಾರಿ ಇದು ಮಾಡ್ಕೊಂಡು ನಮ್ಮನ್ನು ತಗೊಂಡಿದ್ದಾರೆ. ಸೊ ವಿ ಆರ್ ಡೂಯಿಂಗ್ ವೆರಿ ಗುಡ್. 12 ವರ್ಷದಿಂದ ಈಗ ನಮಗೆ ಇದರ ರಿಸಲ್ಟ್ಸ್ ಬರ್ತಾ ಉಂಟು. ಸೊ ಈಗ ನಮ್ಮ ಎಲ್ಲ ಕಡೆ ಹೋಗುವಾಗ ನಮ್ಮ ಬೀಚಸ್ ಇದೆಲ್ಲ ಡೆವಲಪ್ಮೆಂಟ್ಸ್ನಲ್ಲಿ ನಮಗೆ ವಿ ಗಾಟ್ ಅ ಲಾಟ್ ಆಫ್ ಚಾನ್ಸ್ ಸಿಕ್ಕಿದೆ. ಅದನ್ನು ನಾವು ಮಾಡ್ತಿದ್ದೆ ನಾವು. ಸೊ ಒಂದು ರೀತಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಿಮಗೆ 15 ವರ್ಷ 12 ವರ್ಷದ ಹಿಂದೆ ಬಿತ್ತಿದಂತಹ ಬೀಜಗಳು ಇವತ್ತು ಫಲ ಕೊಡ್ತಾ ಇದೆ ಅಂತ ಹೇಳ್ಬೋದು. ನಾಗರಾಜ್ ಸರ್ ಅವರೇ, ಈ ಕರಾವಳಿ ಅಂತ ಅಂದ್ಕೊಳ್ಳೆ, ಕರಾವಳಿ ಟೂರಿಸಂ ಅಂತ ಅಂದ್ಕೊಡ್ಲೆ ಬೀಚ್ ಟೂರಿಸಂ ಅನ್ನೋದು ಫಸ್ಟ್ ನಮಗೆ ಬರುವಂಥದ್ದು. ನೀವು ಈ ಟೂರಿಸಂನಲ್ಲಿ ಸಾಕಷ್ಟು ವರ್ಷಗಳ ಅನುಭವವನ್ನು ಹೊಂದಿರುವಂಥವ್ರು. ಈ ಕರಾವಳಿ ಅಂತಂದರೆ ಬೀಚ್ ಟೂರಿಸಂ ಮಾತ್ರವಾ? ಏನು ಹೇಳ್ತೀರಿ? ಸಾಮಾನ್ಯವಾದ ಕಲ್ಪನೆ ಕರಾವಳಿ ಟೂರಿಸಂ ಅಂದರೆ ಬೀಚ್ ಟೂರಿಸಂ ಅಂತ ಅನಿಸೆ. ಈಗ ಅದು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಅದರೊಟ್ಟಿಗೆ ಅದಕ್ಕೆ ಸಪೋರ್ಟಿವ್ ಆಗಿ ಬೇರೆಲ್ಲ ಚಟುವಟಿಕೆಗಳಿವೆ. ಇಲ್ಲಿ ದೇವಸ್ಥಾನ, ಮುಖ್ಯವಾಗಿ ಉಡುಪಿ ಅಥವಾ ಕೋಸ್ಟಲ್ ಕರ್ನಾಟಕ ಅಂತ ಹೇಳಿದ್ರೆ ದೇವರ ನಾಡು ಅಂತ ಹೇಳ್ತೇವೆ ನಾವು. ಬೇಕಾದ್ರೆ ಬ್ಲೆಸ್ ಬೈ ನೇಚರ್, ಬೇಕಾದ ಬಹಳ ಅದ್ಭುತವಾದಂಥ ದೇವಸ್ಥಾನಗಳಿವೆ, ತುಂಬ ದಾರುಶಿಲ್ಪಗಳಿರ್ತಕ್ಕಂಥ ದೇವಸ್ಥಾನಗಳು, ಹೆರಿಟೇಜ್ ಸ್ಥಳಗಳು ತುಂಬ ಇದೆ. ನೀವು ನೋಡಿರ್ಬೋದು. ಇದೆಲ್ಲ ಕೂಡ ಕರಾವಳಿ ಪ್ರವಾಸೋದ್ಯಮದ ಒಂದು ಭಾಗ ಅದಲ್ಲ. ಬೀಚ್ ಟೂರಿಸಂ ಆಫ್ ಕೋರ್ಸ್ ಎದುರಲ್ಲಿ ಎದ್ದು ಕಾಣುವಂಥದ್ದು ಬೀಚ್ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ಸಾಹಸ ಉದ್ಯಮಗಳಿರ್ಬೋದು ಅಥವಾ ದೇವಸ್ಥಾನಗಳು ಆಫ್ ಕೋರ್ಸ್ ನಾನು ಹೇಳಿದೆ. ಈಗ ಇದು ಮೆಡಿಕಲ್ ಟೂರಿಸಂ ಇರ್ಬೋದು, ಇನ್ನು ಬೇರೆ ಬೇರೆ ಟೂರಿಸಂಗಳನ್ನು ಇದರಲ್ಲಿ ಟೆಂಪಲ್ ಟೂರಿಸಂ, ಇಕೋ ಟೂರಿಸಂ, ಮತ್ತು ಇದರದ್ದು ಬೀಚ್ ಟೂರಿಸಂ ಬಗ್ಗೆ ಹೆರಿಟೇಜ್ನಲ್ಲಿ ಉಂಟು, ಮತ್ತು ಹೆಲ್ತ್ನಲ್ಲಿ ವೆಲ್ನೆಸ್ ಬರ್ತದೆ. ಸೊ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಹತ್ರ ಉಂಟು. ಇಲ್ಲಿ 10-12 ಟೈಪ್ ಆಫ್ ನಮಗೆ ಬೀಚ್ ಟೂರಿಸಂ ಸೆಕ್ಟರ್ ಇದನ್ನು ಚಾನ್ಸ್ ಉಂಟು ಅದಕ್ಕೆ ಮಾಡಲಿಕ್ಕೆ. ಸರ್, ಇಷ್ಟೆಲ್ಲ ಸೆಕ್ಟರ್ಗಳು ನಮ್ಮ ಹತ್ರ ಉಂಟು. ಮನೋಹರ್ ಸರ್ ಅವರೇ, ಇಷ್ಟೆಲ್ಲ ಸೆಕ್ಟರ್ಸ್ ಇದೆ. ಇದು ಬೀಚ್ ಟೂರಿಸಂ ಇರ್ಬೋದು, ಅಥವಾ ಹೋಮ್ ಸ್ಟೇಗಳಿರ್ಬೋದು, ಅಥವಾ ನೇಚರ್ ಇರ್ಬೋದು, ಹೆಲ್ತ್ ಇರ್ಬೋದು. ಇದನ್ನೆಲ್ಲ ನಾವು ಸಮರ್ಪಕವಾಗಿ ಯೂಸ್ ಮಾಡ್ತಿದ್ದೇವೆ, ಏನು ಫೀಲ್ ಆಗ್ತದೆ? ನನ್ನ ಲೆಕ್ಕನಲ್ಲಿ ನಾವು ಇಷ್ಟು ತನಕ ಹಾರ್ಡ್ಲಿ 20% ಅವ್ರು ಮೇ ಬಿ 10% ನಾವು ರೀಚ್ ಆಗಿದೆ. ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಟಿಲ್ 90% ತನಕ ಇನ್ನೂ ನಮ್ಮ ಹತ್ರ ಬಾಕಿ ಉಂಟು. ಅದಕ್ಕೆ ಬೇರೆ ಬೇರೆ ಕಾರಣ ಉಂಟು. ಈಗ ನಮಗೆ ಡೇಸ್ ಆಫ್ ಕಮ್ ಚೇಂಜಸ್ ಬರ್ತಾ ಉಂಟು, ಜನರಿಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಮ್ಮಲ್ಲಿ ಮೊದಲು ಒಂದ್ಸಲ ಹೋಮ್ ಸ್ಟೇ ಇತ್ತು, ಅದನ್ನು ನಮಗೆ ಬೇರೆ ರೀತಿಯಲ್ಲಿ ಹೋಮ್ ಸ್ಟೇ ತಗೊಂಡಿದ್ರು. ಈಗ ಹಾಗೆ ಅಲ್ಲ, ಈಗ ಅದಕ್ಕೆ ತುಂಬ ರೆಸ್ಟ್ರಿಕ್ಷನ್ ಮಾಡಿದೆ. ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಉಂಟು, ಅದಕ್ಕೆ ಪರ್ಮಿಷನ್ಸ್ ತಗೊಳ್ಲಿಕ್ಕೂ ಅದನ್ನೇ ಈಸಿ ಮಾಡಿದ್ದಾರೆ. ಸೊ ಜನರಿಗೆ ಅದನ್ನು ಹೋಮ್ ಸ್ಟೇ ಮಾಡಲಿಕ್ಕೆ ಈಗ ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತೆ. ನಮ್ಮಲ್ಲಿ ಒಂದು ಸ್ವಲ್ಪ ಕಮ್ಮಿ ಉಂಟು. ಇಲ್ಲಿ ಮ್ಯಾಂಗ್ಳೂರಲ್ಲಿ, ಉಡುಪಿನಲ್ಲಿ ಇರಲಿ, ಬಿಕಾಸ್ ಅಲ್ಲಿ ಒಂದು ಮ್ಯಾಂಗ್ಳೂರ್ನಲ್ಲಿ ಒಂದು ಇದೇ ಆಯಿತು ಹೋಮ್ ಸ್ಟೇ ಬಗ್ಗೆ ಒಂದು ಸ್ವಲ್ಪ ರಾಂಗ್ ವರ್ಡ್ನಲ್ಲಿ ಪಾಸ್. ಇಟ್ ವಾಸ್ ನಾಟ್ ಅ ಹೋಮ್ ಸ್ಟೇ, ಇಟ್ ವಾಸ್ ಜಸ್ಟ್ ಅ ಗೆಸ್ಟ್ ಹೌಸ್. ಹೋಮ್ ಸ್ಟೇಗೆ
ರೂಲ್ಸ್ ಇಂಪ್ಲಿಮೆಂಟ್ ಆಗ್ತದೆ. ಆ ರೂಲ್ಸ್ ಪ್ರಕಾರ ಅವರಿಗೆ ಇಲ್ಲಿ ಆದರೆ ನಮಗೆ ಟ್ಯಾಕ್ಸೇಷನ್ ಫ್ರೀ ಕೊಟ್ಟಿದ್ದಾರೆ, ಅವರಿಗೆ ಯಾವ ಥರ ಎಲೆಕ್ಟ್ರಿಸಿಟಿಗೆ ಚಾರ್ಜಸ್ ಇಲ್ಲ, ಅಂದರೆ ಚಾರ್ಜಸ್ ಇಲ್ಲ ಅಂದರೆ ಮನೆಯದೇ ಚಾರ್ಜಸ್ ಅಷ್ಟೇ. ಸೊ ನಮಗೆ ಕಮರ್ಷಿಯಲ್ ಇದು ಇಲ್ಲ, GST ಇಲ್ಲ, ಎಂತ ಇಲ್ಲ. ಸೊ ಹಾಗೆ ಮಾಡಲಿಕ್ಕೆ ಹೋದರೆ ಅವರಿಗೆ ಒಂದು ಮನೆಯಲ್ಲಿ ಒಂದು 5 ರೂಮ್ಸ್ ಎಕ್ಸ್ಟ್ರಾ ಮಾಡಲಿಕ್ಕೆ ಆಗ್ತದೆ, 10 ಬೆಡ್ಸ್ ಹಾಕಲಿಕ್ಕೆ ಆಗ್ತದೆ. ಸೊ 10 ಬೆಡ್ಸ್ ಹಾಕುವಾಗ ಅಂದರೆ ಇಟ್ಸ್ ಅ ರಿಯಲಿ ಅ ಬಿಗ್ ರೆವಿನ್ಯೂ ಫಾರ್ ದಿಸ್ ಒನ್. ಅದಕ್ಕೆ ಒಂದು ಕಾಮನ್ ಮ್ಯಾನ್ಗೆ ಯಾರಿಗೆ ಮಾಡಲಿಕ್ಕೆ ಬೀಚ್ ಪಕ್ಕದಲ್ಲಿ ತುಂಬ ಮನೆ ಉಂಟು. ನಮಗೆ ಈಗ CRZ ರಿಲ್ಯಾಕ್ಸೇಷನ್ ಬರ್ತಾ ಉಂಟು. ಅದರಲ್ಲಿ ಎಂತಾಗ್ತದೆ ನಮಗೆ ನಾನು ಹೇಳಿದಾಗೆ ಒಂದು 2 ರೂಮ್ಸ್ 3 ರೂಮ್ಸ್ ಆ್ಯಡ್ ಮಾಡಿದರೆ ಈಸಿಲಿ ಅವರಿಗೆ ಒಂದು 25,000-30,000 ಅವ್ರ ಇದು ಮಂತ್ಲಿ ಅವ್ರಿಗೆ ಈಸಿ ಮಾಡಲಿಕ್ಕೆ, ಯಾರಿಗೆ ಕಷ್ಟ ಆಗಲಿಕ್ಕೆ ಇಲ್ಲ. ಸೊ ಅದನ್ನೀಗ ನಾವು ಸ್ವಲ್ಪ ಜನರಿಗೆ ಇನ್ನೂ ಅವೇರ್ನೆಸ್ ತರಬೇಕಾಗ್ತದೆ. ಸೊ ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಆಲ್ಸೋ, ಟೂರಿಸಂ ಡಿಪಾರ್ಟ್ಮೆಂಟ್ ಆಲ್ಸೋ ಇಸ್ ವರ್ಕಿಂಗ್ ಹಾರ್ಡ್. ಸೊ ಅದ್ರ ಮಾಡ್ತಾರೆ. ಅದರ್ ಒಟ್ಟಿಗೆ ನಾವು ಬೇರೆ ಬೇರೆ ಸಂಘ ಸಂಸ್ಥೆ ಎಲ್ಲ ಜಾಯಿನ್ ಆಗಬೇಕಾದ್ರೆ. ಓಕೆ ನಾವು ಎಲ್ಲಿಯೋ ಒಂದು ಕಡೆ ಈ ಟೂರಿಸಂ ಅನ್ನುವ ವರ್ಡನ್ನು ರಾಂಗ್ ಆಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಯಾಕೆ ಹೇಳಿದ್ರೆ ನಾನು ಈ ಹೋಮ್ ಸ್ಟೇ ವಿಚಾರವಾಗಿ ಈಗ ಮಾತಾಡಿದಾಗ ಬೀಚ್ ಸೈಡಲ್ಲಿ ಎಷ್ಟೋ ರೆಸಾರ್ಟ್ಗಳಿರುವಂಥದ್ದು, ಇದರ ಸಮರ್ಪಕ ಬಳಕೆ ಆಗ್ತಾ ಇಲ್ಲ, ಜನರಿಗೆ ಗೊತ್ತಾಗ್ತಾ ಇಲ್ಲ. ಸೊ ನಮ್ಮಲ್ಲಿಯೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾದ ಅವಶ್ಯಕತೆ ಇದೆಯಾ ಸರ್? ರಿಯಲಿ ಅದು ಅದೇ ನಾನು ಹೇಳಿದೆ, ಈಗ ಜನರಿಗೆ ಅದನ್ನು ರಾಂಗ್ ವರ್ಡ್ಸನ್ನು ಮಿಸ್ಯೂಸ್ ಇದು ಮಾಡ್ಕೊಂಡು ಹೋದರೆ ಈಗ ಜನರಿಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವ ಒಂದು ಮೊದಲು ನಮ್ಮ ಬೀಚ್ನಲ್ಲಿ ಬೇರೆಯವರಿಗೆ ಬರಲಿಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು, ಈಗ ಅಲ್ಲ. ಈಗ ಎಲ್ಲರೂ ಈಗ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಮ್ಮಲ್ಲಿ ಈಗ ಒಂದು ನಾವು ಹೇಳಬೇಕಾದ್ರೆ ನಮ್ಮ ಕರಾವಳಿ ಇದರಲ್ಲಿ ಒಳ್ಳೆ ಬೀಚಸ್ ಉಂಟು, ಗೋಲ್ಡನ್ ಸ್ಯಾಂಡ್ ಬೀಚಸ್ ಉಂಟು. ಬೇರೆ ಈಗ ಇಟ್ ಮೇ ಬಿ ನಾಟ್ ಗೋವಾ ಉಂಟು, ಬಟ್ ಬ್ಲ್ಯಾಕ್ ಸ್ಯಾಂಡ್ ಉಂಟು. ನಮ್ಮ ಹತ್ರ ಗೋಲ್ಡನ್ ಸ್ಯಾಂಡ್ ಉಂಟು. ಕೇರಳನಲ್ಲಿಯೇ ಡಿಫ್ರೆಂಟ್ ಉಂಟು. ನಮ್ಮಲ್ಲಿ ಅದನ್ನು ಸರಿಕಟ್ಟು ಇದು ಮಾಡಲಿಲ್ಲ. ನಮಗೆ ಇಲ್ಲಿದವರಿಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು. ಈಗ ರಿಸ್ಟ್ರಿಕ್ಷನ್ ನಮಗೆ ಹೋಗ್ತಾ ಉಂಟು. ಯಾಕೆ CRZ ನಲ್ಲಿ ರಿಲ್ಯಾಕ್ಸೇಷನ್ ಬರ್ತದೆ. ಈಗ ಹೊಸ ನೋಟಿಫಿಕೇಶನ್ ಆಗಿದೆ. ಸಾರಿ ಟು ಇಂಟರಪ್ಟ್ ಯು ಸರ್, ಆದ್ರೆ ಈ CRZ ಬಗ್ಗೆ ಒಂದಷ್ಟು ರಿಸ್ಟ್ರಿಕ್ಷನ್ ಗಳನ್ನ ಹಾಕಿರುವಂತದ್ದು, ಜನರಿಗೆ ಮನೆ ಕಟ್ಟಿದ್ದನ್ನ ರಿನೋವೇಟ್ ಮಾಡ್ಲಿಕ್ಕಿಲ್ಲ ಅನ್ನೋಲ್ಲಿಯವರೆಗೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಟೂರಿಸಂ ಯಾವ ರೀತಿಯಾಗಿ ಇಫೆಕ್ಟ್ ಆಯ್ತಿದ್ದು? ಅದೇ ಟೂರಿಸಮ್ಗೆ ಅಂತ ಇತ್ತು ಮೊದಲು. ನಮಗೆ ಯಾವ CRZ 3ನಲ್ಲಿದ್ದ ನಾವು ಈ ಏರಿಯಾ, CRZ 3ನಲ್ಲಿ ನಮಗೆ ಅರೌಂಡ್ ಅಬೌಟ್ 500 ಮೀಟರ್ಸ್ನಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇಲ್ಲ. ಸೊ ಓನ್ಲಿ ಓಲ್ಡ್ ಡೋರ್ ನಂಬರ್ ಇದ್ದರೆ ರಿಪೇರ್ ಪರ್ಮಿಷನ್ ಇತ್ತು. ಸೊ ಅದರಲ್ಲಿ ನಿಮಗೆ ಕಮರ್ಷಿಯಲ್ ಮಾಡಲಿಕ್ಕೆ ಇರಲಿಲ್ಲ 200 ಮೀಟರ್ಸ್ ತನಕ. ಸೊ 200 ಮೀಟರ್ಸ್ ನಂತರ ನಿಮಗೆ ಇದು ಮಾಡಲಿಕ್ಕೆ ಇತ್ತು. ಸೊ ಅದರಲ್ಲಿ ತುಂಬ ನಮಗೆ ಯಾವ ಥರ ಇದು ಆಗ್ತಿರಲಿಲ್ಲ. ನೀವು ಪಕ್ಕದಲ್ಲಿ ಕೇರಳ ಹೋಗಿ ಗೋವಾನಲ್ಲಿ ಇದ್ದರೆ ಅವರಿಗೆ ಓಲ್ಡ್ ಇದರಲ್ಲಿ ನಂಬರ್ನಲ್ಲಿ ಇದರಲ್ಲಿ ಪ್ರೊವಿಷನ್ ಇತ್ತು, ನಮ್ಗೆ ಇರಲಿಲ್ಲ. ಸೊ ನಮ್ಮಲ್ಲಿ ಅಂಥದ್ದು ಇನ್ವೆಸ್ಟರ್ಸ್ ಯಾರು ಬರಲಿಲ್ಲ 200 ಮೀಟರ್ಸ್. ಈಗ ನಮಗೆ ಮೊನ್ನೆ ಹೊಸರು ಡ್ರಾಫ್ಟ್ ಇದರಲ್ಲಿ ಈಗ ಕಾಪು ಲೇಟೆಸ್ಟ್ ಚೇಂಜ್ ಟು ಮುನ್ಸಿಪಾಲಿಟಿ, ನಮಗೆ ಉಡುಪಿಗೆ ಚೇಂಜ್ ಆಯಿತು, ಕುಂದಾಪುರಗೆ ಚೇಂಜ್ ಆಯಿತು. ಇನ್ನು ಸಿ ಫ್ರಂಟ್ಗೆ ನಮಗೆ ಒಂದು ವಾಟ್ ಎವರ್ ರೆಸ್ಟ್ರಿಕ್ಟೆಡ್ ಏರಿಯಾನಲ್ಲಿ ನಮಗೆ CRZ ರಿಲ್ಯಾಕ್ಸೇಷನ್ ಇನ್ನು ತುಂಬ ರಿಸಾರ್ಟ್ಸ್ ಬರ್ತದೆ. ಇನ್ನು ಟೋಟಲಿ ಬೆಲ್ಟ್ ಚೇಂಜ್ ಆಗ್ತದೆ. ಓಕೆ, ಒಂದು ಸಣ್ಣ ಮಟ್ಟಿಗೆ ಇದು ರಿಲ್ಯಾಕ್ಸೇಷನ್ ತಂದದ್ದು ನಮಗೆ ಟೂರಿಸಂಗೆ ತುಂಬಾ ಹೆಲ್ಪ್ ಆಗ್ತದೆ. ಓಕೆ, ನಾಗರಾಜ್ ಸರ್ ಅವರೇ, ನೀವು ಈ ಒಂದು ಇಂತಿಷ್ಟು ಸುಮಾರು ವರ್ಷಗಳು ನೀವು ಇದರಲ್ಲಿ ಹೇಗಿದ್ದವರು, ಸೊ ಹೊರಗಿನ ಜನರು ಕರಾವಳಿಗೆ ಬರಲಿಕ್ಕೆ ಯಾವ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಅನ್ನು ಕೊಡ್ತಾರೆ? ನೀವು ಪುನಃ ಮೊದಲಿನ ಪ್ರಶ್ನೆಗೆ ಬಂದಾಯಿತು. ಕರಾವಳಿ ಅಂತ ಹೇಳಿದ ಭಕ್ತ ಬರೋದವರು ಸಮುದ್ರ ಬೀಚ್ ನೋಡ್ಕೊಳ್ಳಿಕ್ಕೂ ಮುಖ್ಯವಾಗಿ ಬರುವಂಥದ್ದು. ಇದೀಗ ಬಹುಶಃ ಇದು ಪ್ರಶ್ನೆ ಪ್ರಾರಂಭ ಕೊನೆ ಗೊತ್ತಾಗೋದಿಲ್ಲ ನನಗೆ. ದೇವಸ್ಥಾನ, ಅಫ್ಕೋರ್ಸ್ ದೇವಸ್ಥಾನ ಬರ್ತಾರೆ. ಅಥವಾ ಈ ನಮ್ಮ ಇಡೀ ಬೆಲ್ಟಲ್ಲಿ ಪ್ರಸಿದ್ಧ ದೇವಸ್ಥಾನಗಳಿವೆ. ಕಟೀಲು ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಧರ್ಮಸ್ಥಳ, ಉಡುಪಿ ಇರ್ಬೋದು, ಕೊಲ್ಲೂರು, ಮೂಕಾಂಬಿಕೆ ಇರ್ಬೋದು, ಎಲ್ಲ ದೇವಸ್ಥಾನಗಳಿವೆ. ದೇವಸ್ಥಾನ ನೋಡ್ಲಿಕ್ಕೆ ಕೂಡ ಬರ್ತಾರೆ. ಯಾಕಂದರೆ ನಮ್ಮ ತಮಿಳುನಾಡು, ಕೇರಳದ ತುಂಬ ಮಂದಿ ದೇವಸ್ಥಾನ ನೋಡ್ಲಿ ಬರ್ತಾರೆ. ನಾನು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ, ಮಂಗಳೂರಿಗೆ ಕ್ರೂಸ್ ಶಿಪ್ ಬರ್ತದೆ. ಸುಮಾರು ಒಂದು 900-1,000 ಜನ ಬರ್ತಾರೆ. ವರ್ಷಕ್ಕೊಂದು 5-6 ಶಿಪ್ಗಳು ಬರ್ತವೆ. ಬೇರೆ ಬೇರೆ ಕ್ಯಾರಿಬಿಯನ್ ಕ್ರೂಸರು ಬೇರೆ ಬೇರೆ ಇರ್ತವೆ. ಅವ್ರಿಗೆ ಏನು ತೋರಿಸ್ತಾರೆ ಅಂದರೆ, ಕೋಸ್ಟಲ್ ಕರ್ನಾಟಕ ಏನಂತ ಹೇಳಿದ್ರೆ ಕೇವಲ ಸೈಂಟ್ ಅಲೋಷಿಯಸ್ ಚಾಪೆಲ್, ಆಮೇಲೆ ಒಂದು ಕಟೀಲ್ ದೇವಸ್ಥಾನ, ಸೋನ್ಸ್ ನರ್ಸರಿ. ಈಗ ಪುಣ್ಯಕ್ಕೆ ಈಗ ಒಂದು ಆಳ್ವರ ಶೋಭಾವನವನ್ನ ತೋರಿಸ್ತಾ ಬಿಟ್ರೆ ಉಳಿದು ಏನು ತೋರಿಸೋದಿಲ್ಲ. ಈಗ ನಮ್ಮಲ್ಲಿ ಅದ್ಭುತವಾದಂಥ ವಾಟರ್ ಫಾಲ್ಸ್ಗಳಿವೆ. ಈಗ ಉಡುಪಿ ಜಿಲ್ಲೆಯಲ್ಲಿ 3-4 ವಾಟರ್ ಫಾಲ್ಸ್ಗಳಿವೆ. ಬೇಕಾದಷ್ಟು ಟ್ರೆಕ್ಕಿಂಗ್ ಏರಿಯಾಗಳಿವೆ, ಬೇಕಾದಷ್ಟು ಮನಮೋಹಕ ಪ್ರದೇಶಗಳಿವೆ, ಹೌಸ್ ಬೋಟ್ಗಳಿವೆ. ಇದನ್ನ ಎಕ್ಸ್ಪ್ಲೋರೇ ಮಾಡಲಿಲ್ಲ. ಬಟ್ ನಮ್ಮ ಬೇರೆ ಇದು ವಿದೇಶಿಯರಿಗೆ ಮಾತ್ರ ಅಲ್ಲ, ಭಾರತ ನಮ್ಮ ಡೊಮೆಸ್ಟಿಕ್ ಟೂರಿಸ್ಟ್ ಕೂಡ ಹೀಗೆ ಆಗ್ತಾ ಉಂಟು. ಅವ್ರು ಬಂದು ಕೇವಲ ದೇವಸ್ಥಾನ ನೋಡ್ತಾರೆ, ಬರ್ತಾರೆ, ಹೋಗ್ತಾರೆ, ಮತ್ತೇನು ನೋಡೋದಿಲ್ಲ. ಬಟ್ ಅದನ್ನು ಅವರಿಗೆ ತಲುಪಿಸುವ ಕಾರ್ಯ, ಅವರಿಗೆ ತಿಳಿ ಹೇಳುವ ಕಾರ್ಯ ಯಾರು ಮಾಡಬೇಕೆನ್ನುವಂಥದ್ದು ಯಕ್ಷ ಪ್ರಶ್ನೆ. ನಾವು ಮಾಡಬೇಕಾ ಅಥವಾ ಸರ್ಕಾರ ಮಾಡಬೇಕಂತ? ಈ ನಿಟ್ಟಿನಲ್ಲಿ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ಈ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶ್ ಟೂರಿಸಂ ಅಂತ ಹೇಳ್ಕೊಂಡು, ಗುಜರಾತಲ್ಲಿ ಗುಜರಾತ್ ಟೂರಿಸಂ ಹೇಳ್ಕೊಂಡು, ಅದೇ ರೀತಿ ಕರ್ನಾಟಕದಲ್ಲಿದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಎಕ್ಸ್ಪ್ಲೋರ್ ಆಗಿದೆ? ಅಲ್ಲ, ಕರ್ನಾಟಕದ ಥೀಮ್ ಏನಿದೆ ಬಹಳ ಚಂದ. ಅದು ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್, ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಪ್ರಪಂಚ ಅಂತ, ಅದೆಲ್ಲ ಅದ್ಭುತ ವಿಷಯ. ಅದನ್ನ ಜನರಿಗೆ ತಲುಪುವಲ್ಲಿ ಬಹುಶಃ ನಾವು ವಿಫಲರಾಗಿದೆ ಅನಿಸ್ತದೆ. ಇವತ್ತು ಕೇರಳ ಇರ್ಬೋದು, ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಅವರ ವೈಬ್ರೆಂಟ್ ರೀತಿಯಲ್ಲಿ ಬಹಳ ಒಂದು ಅಗ್ರೆಸಿವ್ ಆಗಿ ಅವರು ಪ್ರಚಾರ ಮಾಡ್ತಾರೆ.
ನಮ್ಮಲ್ಲಿ ಪ್ರಚಾರದ ದೃಷ್ಟಿ ಕಡಿಮೆ. ಉದಾಹರಣೆ ನಾನು ಹೇಳ್ತೇನೆ, ITB ಏಷ್ಯಾ ಅಂತ ಒಂದು ಪ್ರಪಂಚ ಅಥವಾ ITB ಬರ್ಲಿನ್ ಅಂತ ಪ್ರಪಂಚದ ಎಲ್ಲ ಟ್ರಾವೆಲ್ ಏಜೆನ್ಸಿಗಳು ದೊಡ್ಡ ಟ್ರಾವೆಲ್ ಶೋ ಅದು ITB ಏಷ್ಯಾ ಸಿಂಗಾಪುರದಲ್ಲಿ. ನಾನು ಹೋದಾಗಲ್ಲಿ ಭಾರತದ ಒಂದು ಇಂಡಿಯನ್ ಪೆವಿಲಿಯನ್ ಇತ್ತು, ಜನ ಇದ್ರು, ನಮ್ಮವರಲ್ಲ, ಯಾರೋ ಚೈನೀಸ್ ಹುಡುಗರು ಸಿಂಗಾಪುರದ ಹುಡುಗರು ಕೂತ್ಕೊಂಡಿದ್ರು. ಕೇರಳದ ಸ್ಟಾಲಿಗೆ ಹೋದಾಗ ಕೇರಳದ ಹೆಂಗಸರು ಮತ್ತು ಗಂಡಸರು ಆ ಟ್ರೆಡಿಷನಲ್ ಡ್ರೆಸ್ ಹಾಕಿ ಆ ದೋಣಿಯನ್ನು ಇಟ್ಟು ಅದೆಲ್ಲ ವ್ಯವಸ್ಥೆ ಮಾಡಿ ಹೋಟ್ಲ್ ಅವರನ್ನು ಕೇರಳವನ್ನು ಪ್ರೆಸೆಂಟ್ ಮಾಡ್ತಿದ್ರು. ಇದೇನಂತ ಹೇಳಿದರೆ ನಾವು ಕೂಡ ಇದೇ ರೀತಿ ನಮ್ಮ ಪ್ರೆಸೆಂಟೇಷನ್ ಮಾಡಬೇಕು ಅಂತ. ಕರ್ನಾಟಕವನ್ನು ಈಗ ಉಡುಪಿ, ನಾನು ಹೇಳೋದು ಉಡುಪಿ ಅಂದರೆ ಎಷ್ಟು ಜನರಿಗೆ ಗೊತ್ತುಂಟು, ಯಾರೋ 4 ಜನ ಆಸ್ತಿಕ ಮನುಷ್ಯರಿಗೆ ಜನರಿಗೆ ಕರ್ನಾಟಕದಲ್ಲೂ ಎಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇದನ್ನು ಹೊರಗೆ ಹೇಳಲಿಕ್ಕೆ, ಕೋಸ್ಟಲ್ ಹೇಳಲಿಕ್ಕೆ ಸರ್ಕಾರ ಭಯಂಕರ ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಆಸೆ ಒಂದು. ಆಕ್ಚುಲಿ ಅಲ್ಲಿ ಗುಜರಾತ್ನಲ್ಲಿ ನೋಡಿ ಬ್ರ್ಯಾಂಡ್ ಅಂಬಾಸಿಡರ್ ಅಮಿತಾಬ್ ಬಚ್ಚನ್ ತಗೊಂಡು, ಸೊ ನಮಗೆ ಅಂಥದ್ದು ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರೇ ಬರಲಿಲ್ಲ. ಸೊ ನಾವಾದ್ರೆ ಅಟ್ಲೀಸ್ಟ್ ನಾವು ಹೇಳ್ತೇವೆ ಉಡುಪಿನಲ್ಲಿ ದೀಪಿಕಾ ಪದುಕೋನ್ ಊರಿನವರು, ಸೊ ಅಟ್ಲೀಸ್ಟ್ ದೀಪಿಕಾ ಪದುಕೋನ್ ಆದರೆ ನಾವು ಒಂದು ಇದು ಮಾಡ್ಕೊಂಡ್ರೆ ಉಡುಪಿಗೆ ಆದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ನಾವು ತಗೊಂಡು ಬರಲಿಕ್ಕೆ ಚಾನ್ಸ್ ಮಾಡಬಹುದು. ಅಲ್ಲಿ ನಮಗೆ ಈಗ ಐಶ್ವರ್ಯ ರೈ ಇದ್ದಾರೆ, ಸುನಿಲ್ ಶೆಟ್ಟಿ ಇದ್ದಾರೆ, ಎಷ್ಟು. ಬಟ್ ಈಗ ಇಷ್ಟು ತನಕ ಅವರು ಯಾರು ಆಂಕರ್ ಮಾಡಲಿಲ್ಲ. ಫುಲ್ ಕರ್ನಾಟಕಕ್ಕೆ ನಾವು ಒಂದು ಮಾಡಬೇಕಾದ್ರೆ ಒಂದು ಬ್ರ್ಯಾಂಡ್, ಅದಕ್ಕೆ ಒಂದು ಸ್ವಲ್ಪ ಪುಷ್ ಸಿಗಬೇಕಾಗ್ತದೆ. ಸೊ ಎನಿಥಿಂಗ್ ಯು ರಿಕ್ವೈರ್ ಅ ಪುಷ್, ಪುಷ್ ಆದ್ರೆ ರೋಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಮಗೆ ರೋಲ್ ಆಗ್ಲಿಕ್ಕೆ ಪುಷೇ ಕೊಡೋದಿಲ್ಲ ಅಂದ್ರೆ ಇದು ಆಗ್ತದೆ. ಸರ್, ಈ ನಿಟ್ಟಿನಲ್ಲಿ ಕೋಸ್ಟಲ್ ಸರ್ಕ್ಯೂಟ್ ಹಾಗೂ ಸ್ವದೇಶ ದರ್ಶನ ಇದರ ಕುರಿತಾಗಿ ಹೇಳಬೇಕು. ಅದೇ ಈಗ ನಮಗೆ ಕೋಸ್ಟಲ್ ಸರ್ಕ್ಯೂಟ್ ನಲ್ಲಿ ಒಳ್ಳೆ ಅಮೌಂಟ್ ಬಂದಿದೆ. ಈ ಅಮೌಂಟ್ ಇಂದ ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಕೀಮ್ ಇತ್ತು. ಈ ಅಮೌಂಟ್ ಇಂದ ಇಲ್ಲಿ ಎಲ್ಲ ಕಡೆ ಡೆವಲಪ್ಮೆಂಟ್ ಅದರಲ್ಲಿ ಆಯ್ತು. ಇಟ್ ಮೇ ಬಿ ಈಗ ನಾವು ಕಾಪು ಇರಲಿ, ಪಡುಬಿದ್ರೆ ಇರಲಿ, ಮಲ್ಪೆ ಇರಲಿ, ಮ್ಯಾಂಗ್ಳೂರ್ದು 2 ಕಡೆ, ಅದು ಎಲ್ಲ ಕಡೆ ಅದು ಅಮೌಂಟ್ ಅದಿರಬಹುದು. ಅದೇ ಸೈಮಲ್ಟೇನಿಯಸ್ಲಿ ನಮಗೆ ಸ್ವದೇಶ್ ದರ್ಶನಲ್ಲಿ 100 crores ಬಂದಿದೆ. ಅದು 100 crores ನಮ್ಮಲ್ಲಿ ಇಷ್ಟು ತನಕ ಯುಟಿಲೈಸೇ ಆಗಲಿಲ್ಲ. ನಮಗೆ 16ಗೆ ಸ್ಯಾಂಕ್ಷನ್ ಆಗಿದ್ದು, ಅಮೌಂಟ್ ಎಸ್ ಕಮ್ ಟು ದಿಸ್ ಒನ್, ಆ್ಯಂಡ್ ಫ್ರಮ್ 16 17 18 ನಮಗೆ ಎಂತ ಮಾಡಲಿಕ್ಕೆ ಆಗಲಿಲ್ಲ. ಇದು ಕಲಿಯೋ ಅಂದರೆ ನನ್ನ ಮೇಲೆ ಈ ಅಫಿಷಿಯಲ್ಸ್ ಪ್ರಾಬ್ಲಮ್ನಲ್ಲಿ ನಮಗೀಗ ಪ್ರಾಬ್ಲಮ್ ಆಗಿದೆ. ಕೆಳಗಿದ ಲೆವೆಲ್ನಲ್ಲಿ ಫುಲ್ ವರ್ಕ್ ಆಗಿದೆ, ಎಲ್ಲ ಇದು ಜಾಗ ನೋಡಿದರೆ ಎಲ್ಲ ಮಾಡಿದರೆ ವಿದಿನ್ 2 years ಈಗ ಯೂಸ್ ಮಾಡಲಿದ್ರೆ, ಮೊನ್ನೆ ರೀಸೆಂಟ್ಲಿ ಅದಕ್ಕೆ ನೋಟಿಫಿಕೇಶನ್ ಅಂದರೆ ಆ ಅಮೌಂಟ್ ಇಸ್ ಬಿನ್ ನಾಟ್ ಯೂಸ್ಡ್, ಅದು ವಾಪಸ್ ಟೇಕನ್ ಬ್ಯಾಕ್. ಈಗ ನಮಗೆ ಎಷ್ಟು ದೊಡ್ಡ ಲಾಸ್. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಇಲ್ಲಿ ಅಮೌಂಟ್ ಇಲ್ಲ. ಈ ಅಮೌಂಟ್ಗೆ ನಾವು ಜಾಗನ ರೆಡಿ ಮಾಡ್ಕೊಂಡು ಎಲ್ಲ ಮಾಡುವಾಗ ಇದು ವಾಪಸ್ ಹೋಗ್ತಾ ಉಂಟು. ಸೊ ಇಷ್ಟು ನಮ್ಗೆ ಇದು ಅಂದ್ರೆ ಇದು ಅನ್ಯಾಯ ಆಗಿದೆ. ಸೊ ಅದರಲ್ಲಿ ನಾವು ಹೇಳಬೇಕಾದ್ರೆ ಇಟ್ ಮೇ ಬಿ ಅನ್ ಆಫಿಷಿಯಲ್ಸ್, ನಮ್ದು ಲೋಕಲ್ ಅಲ್ಲ. ಈಗ ಬ್ಯಾಂಗ್ಳೂರ್ ಇರಲಿ, ನಮಗೆ ಡೆಲ್ಲಿಯಿಂದ ಬಂದಿದ್ದ ಅಮೌಂಟ್, ಬ್ಯಾಂಗ್ಳೂರ್ ಬಂದು ಇದಕ್ಕೆ ಬದ್ಧ ಅಮೌಂಟ್, ಅದನ್ನು ಸರಿ ಕಟ್ಟು ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಸೊ ಯಾರ ಹತ್ರ ಇಲ್ಲಿ ಕನ್ಸಲ್ಟಿಂಗ್ ಮಾಡಲಿಲ್ಲ. ಬಂದಿದ್ದಾರೆ, ಒಂದು 2-3 ಸಲ ಬಂದು ಅಲ್ಲಿಗೆ ಮಾತಾಡ್ಕೊಂಡು ಸೀದಾ ಹೋಗಿದ್ದಾರೆ. ಸೊ ವೈ ಇಟ್ ಇಸ್ ಬಿನ್ ಲಾಸ್. ಸೊ ಈ ಆಫಿಷಿಯಲ್ಸ್ ವರ್ಕ್ ಮಾಡಲಿಲ್ಲ ಇದಕ್ಕೆ. ಸೊ ನಮ್ಮ ಇಲ್ಲಿ ಲೋಕಲ್ ಆಫಿಷಿಯಲ್ಸ್ ಅಲ್ಲ, ಮೇಲಿದ ಆಫಿಷಿಯಲ್ಸ್ ಸರಿ ಕಟ್ ಮಾಡಲಿಲ್ಲ. ಸಮರ್ಪಕ ಆಡಳಿತಕ್ಕೊಂದು ಉದಾಹರಣೆ ಅದು ಸರ್ ಹೇಳುವಂಥದ್ದು. ಎಲ್ಲಿವರೆಂತ ಹೇಳಿದ್ರೆ, ಈಗ ಈ ಪ್ರವಾಸೋದ್ಯಮ ಅನ್ನುವಂಥದ್ದು ಅತಿ ದೊಡ್ಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡತಕ್ಕಂಥ ಒಂದು ಇಂಡಸ್ಟ್ರಿ. ಇದು ಅವರಿಗೆ ಗೊತ್ತಿಲ್ವಾ? ಗೊತ್ತುಂಟು. ಇದರ ಬಗ್ಗೆ ಒಂದು ಅಸಡ್ಡೆ ಇದೆ. ನಾವು ಕಳೆದ 10 ವರ್ಷಗಳಿಂದ ಅಸೋಸಿಯೇಷನ್ನ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಉಡುಪಿ ಮತ್ತು ಮಂಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಸಪರೇಟ್ ಒಬ್ಬರು IAS ಕ್ಯಾಡರ್ ಒಬ್ಬರು ಅಧಿಕಾರ ನೇಮಕ ಮಾಡಿ ಪ್ರವಾಸೋದ್ಯಮ ಎಕ್ಸ್ಕ್ಲೂಸಿವ್ ಫಾರ್ ಪ್ರವಾಸೋದ್ಯಮ, ಯಾವುದೇ ಪ್ರವಾಸೋದ್ಯಮದ ಸಮಸ್ಯೆ ಬಂದರೆ ಅವರು ಅದನ್ನು ಹ್ಯಾಂಡಲ್ ಮಾಡಿ. ಯಾಕಂದರೆ ನಮ್ಮ ಎಲ್ಲ DCಗಳು, ಜಿಲ್ಲಾಧಿಕಾರಿಗಳು ಅದರ ಹೆಡ್ ಇರ್ತಾರೆ ಪ್ರತಿ ಜಿಲ್ಲೆ. ಬಟ್ ಅವರಿಗೆ ಅವ್ರದ್ದೇ ಆದಂಥ 85-90 ಡಿಪಾರ್ಟ್ಮೆಂಟ್ಗಳಿಗೆ ಅದರ ತಲೆನೋವೇ ಜಾಸ್ತಿ ಆಗ್ತದೆ. ಇದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಅಂತ ಒಂದು ವ್ಯವಸ್ಥೆ ಮಾಡಿದರೆ ಭಾರಿ ಒಳ್ಳೆಯದು ಅಂತ. ಇದೆಲ್ಲ ಕಡೆಲಿದೆ. ಈಗ ಕೇರಳದಲ್ಲಿ ಕೂಡ ಎಕ್ಸ್ಕ್ಲೂಸಿವ್ ಒಬ್ಬರು ಅಂತವ್ರು ನೋಡ್ಕೊಳ್ಳೋರಿದ್ದಾರೆ, ಟೂರಿಸಮ್ ನೋಡ್ಕೊಳ್ಳುವಂಥವ್ರು. ನಮಗೆ ಒಬ್ಬರು ಎಕ್ಸ್ಟ್ರಾ ಬೇಕು. ಇನ್ನೊಂದೇನಂತ ಹೇಳಿದ್ರೆ, ನಮ್ಗೆ ಇಲ್ಲಿ ಉಡುಪಿಯಲ್ಲಿ ಒಂದು ಪ್ರವಾಸೋದ್ಯಮ ಕಚೇರಿ ಇದೆ. ಇಷ್ಟವರೆಗೆ ರಥಬೀದಿಯಲ್ಲಿತ್ತು, ಈಗ ಜಿಲ್ಲಾಧಿಕಾರಿ ಜೊತೆ ಅದಕ್ಕೆ ಶಿಫ್ಟ್ ಆಗಿದೆ. ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ಮತ್ತೊಂದು ಸ್ಟಾಫ್ ಇದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಬೇರೆಯಿಂದ ಎರವಲು ಸೇವೆ ಬಂದದ್ದು. ಒಂದು ಪರ್ಮನೆಂಟ್ ಆಗಿ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕು. ನಾನು ಇದಕ್ಕೆ ಹೇಳ್ತೇನೆ ಅಂದರೆ, ಆ ಒಂದು ಮುಂದಾಲೋಚನೆ ಇದ್ದರೆ, ದೊಡ್ಡ ಒಂದು ದೂರದೃಷ್ಟಿ ಇದ್ದರೆ ಖಂಡಿತವಾಗಿ ಆಗ್ತಾರೆ. ಎಂಪ್ಲಾಯ್ಮೆಂಟ್ ಉತ್ಪತ್ತಿ ಆಗ್ತದೆ, ರೆವಿನ್ಯೂ ಬರ್ತಂತ ಗೊತ್ತಿದ್ದು ಕೂಡ ಅದನ್ನು ಅಸಡ್ಡೆ ಮಾಡೋದು ಭಾಳ ಕಷ್ಟ. ಇಷ್ಟೇ ಅಲ್ಲ, ಪ್ರವಾಸೋದ್ಯಮ ಕಚೇರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಕೆಲವು ಮಂದಿ ದಿನಕೂಲಿ ಮಾಡುವವರು. ಅವರಿಂದ ಎಷ್ಟು ನಾವು ಇದು ಎಫಿಷಿಯನ್ಸಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೊಂದು, ನಮ್ಮ ಈ ಪ್ರವಾಸೋದ್ಯಮ ಬೇರೆ ಎಲ್ಲ ಇಲಾಖೆಯಿಂದ ಡಿಫರೆನ್ಸ್ ಏನಂದ್ರೆ, ಇಲ್ಲಿ ಸೃಜನಶೀಲತೆ ಬಹಳ ಮುಖ್ಯ, ಕ್ರಿಯೇಟಿವಿಟಿ. ಆ ಕ್ರಿಯೇಟಿವಿಟಿಗೆ ಅಂತ ಒಂದು ಅನಿಶ್ಚಿತ ಬದುಕಿನಲ್ಲಿ ಬದುಕುವ ವ್ಯಕ್ತಿಗಳು ಎಷ್ಟು ಕ್ರಿಯೇಟಿವಿಟಿ ಮಾಡ್ಬೋದು ಅಂತ. ಅಫ್ಕೋರ್ಸ್ ನಮ್ಮ ಇವತ್ತಿನ DC ಅವರಾಗಲಿ ಅಥವಾ ಅಸಿಸ್ಟೆಂಟ್ ಭಾಳ ಅದ್ಭುತವಾದ ಕೆಲಸ ಮಾಡ್ತಾರೆ. ಅದರಿಂದಾಗಿ ಸ್ವಲ್ಪ ಇಲ್ಲಿ ಕೆಲಸಗಳು ಕಾಣ್ತಾ ಉಂಟು. ಬಟ್ ಇದು ನಮ್ಮ ಇದರ ಬಗ್ಗೆ ಅಸಡ್ಡೆ ಕಾಣ್ತದೆ ಅಂತ ನಾನು, ಇದು ರಾಜ್ಯದ ಆಡಳಿತದ ವೈಫಲ್ಯ ಅಂತ. ಒಂದು ಪ್ರಾಪರ್ ಸೆಟಪ್ ನಮಗೆ ಇಲ್ಲ.
ಸೊ ಈ ಸೆಟಪ್ ಬಂದರೆ ಖಂಡಿತವಾಗಿಯೂ ಡೆವಲಪ್. ಬಹಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹಾಗೂ ಬಹಳ ಒಂದು ಸುಂದರವಾದಂತಹ ಯೋಚನೆ ಇದೆ ಹೇಳ್ಬೋದು. ಒಂದು IAS ಕೆಡರನ್ನ ಅಂತ ಒಂದು ಅಧಿಕಾರಿಯನ್ನ ಕರ್ಕೊಂಡು ಬಂದು ಕಂಪ್ಲೀಟ್ಲಿ ಟೂರಿಸಮಿಗೆ ಇನ್ವಾಲ್ವ್ ಮಾಡಿ ಫುಲ್ ಟೈಮ್ ಕೊಟ್ಟಿದ್ರೆ, ಈಗ ನೋಡಿ ರಿಸಾರ್ಟ್ಸ್ಗೆ ತುಂಬಾ ಹಣ ಆಗಬೇಕಾಗ್ತದೆ. ಸೊ ಅದಕ್ಕೆ ಈಗ ಲೈಸೆನ್ಸ್ ಕೊಡುವಾಗ ಇದು ಬೇರೆ ಬೇರೆ ಪೇಪರ್ಸ್ ಮಾಡುವಾಗ ಇಟ್ ವಿಲ್ ಬಿ ಅ ಪ್ರಾಬ್ಲಮ್. ಅವ್ರಿಗೆ ಎಂತ ಆಗ್ತದೆ, ಅವ್ರು ಬಂದ ಕೂಡಲೇ ಅವ್ರದ್ದು ಪೇಪರ್ ಫಾಸ್ಟ್ ಆಗ್ತದೆ. ಸೊ ಅದು ಮಾಡಿದ ಕೂಡಲೇ ಅವ್ರ ಇನ್ವೆಸ್ಟರ್ಸ್ಗೆ ಎಂತ ಆಗ್ತದೆ, ಹೋಗಿ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿ, ಇಲ್ಲಿ ಬನ್ನಿ ಅಂತ ಹೇಳಲಿಕ್ಕೆ ಆಗ್ತದೆ. ಇದು ಒಂದ್ಸಲ ನಮ್ದು ನೆಗೆಟಿವಿಟಿ ಪಾಸ್ ಆದರೆ ಅಲ್ಲಿ ಹೋಗಬೇಡಿ, ಅಲ್ಲಿ ಇನ್ವೆಸ್ಟ್ಮೆಂಟ್ ರಾಂಗ್ ಆಗ್ತದೆ, ಅಲ್ಲಿ ನಿಮಗೆ ಪಾಸೇ ಆಗೋದಿಲ್ಲ ಅಂತ ಹೇಳ್ಕೊಳ್ತಾರೆ. ಒಂದ್ಸಲ ಇದು ಫ್ರೀ ಸಿಕ್ಕಿದ್ರೆ ಜನರು ಬರ್ತಾರೆ. ಅಂಡ್ ಟೂರಿಸಮ್ ಇಸ್ ಅ ಪ್ಲೇಸ್ ಇನ್ ದ ವರ್ಲ್ಡ್ ಇಸ್ ಬಿಕಮ್ ಸ್ಮಾಲ್ ಫಾರ್ ದ್ಯಾಟ್. ಯಾಕೆ ಈಗ ನಮಗೆ ಆಸ್ ದಿಸ್ ಒನ್ ಥೀಮ್ ಇಟ್ ಸೆಲ್ಫ್ ಇಸ್ ಅ tourism and the digital transformation. Yes. So digital transformation is a point where internet irli idu irli ella nama wireless irli ella namge easy ಮಾಡುವಾಗ world is becoming small to us. So ಅಂತದ ಜಾಗದಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಲ್ಲೆಲ್ಲಿಂದ ಬರ್ತಾರೆ. ಈಗ ಬೇರೆ ಕಂಟ್ರಿ ತುಂಬ ಕಂಟ್ರೀಸ್ ಖಾಲಿ ಟೂರಿಸಮ್ ಮೇಲೆ ಡಿಪೆಂಡ್ ಆಗಿದೆ. ನಮಗೆ ಈಗ ನಮ್ಮ ಇದು ಕರಾವಳಿ ಬೆಲ್ಟ್ ಅಂದರೆ ಅರ್ಲಿ ಇಟ್ ಇಸ್ ಕಾಲ್ಡ್ ತುಳುನಾಡು. ಆ ತುಳುನಾಡು ಅಂದರೆ ಬ್ಯೂಟಿಫುಲ್, ನಮ್ಮ ಪೀಪಲ್ ಆರ್ ಬ್ಯೂಟಿಫುಲ್, ನಾಲೆಜಬಲ್ ಪೀಪಲ್. ಅದರಲ್ಲಿ ಎಲ್ಲ ನಮಗೆ ಶಿಸ್ತಿರಲಿ, ಸಂಸ್ಕಾರ ಇರಲಿ, ನಮ್ಮ ಹತ್ರ 100% ಸ್ಟ್ರಾಂಗ್ ಇದೆ. ಸೊ ವೇರ್ ವಿ ಲ್ಯಾಕ್ and we having a beautiful place also. ನಮ್ಮ ಹತ್ರ ವೆಸ್ಟರ್ನ್ ಘಾಟ್ಸ್ ಉಂಟು, ಬ್ಯಾಕ್ ವಾಟರ್ಸ್ ಉಂಟು, ರಿವರ್ಸ್ ಉಂಟು, ಬೀಚಸ್ ಉಂಟು, ಟೆಂಪಲ್ಸ್ ಉಂಟು, ಹೆಲ್ತ್ ಟೂರಿಸಮ್ ಉಂಟು, ಆ್ಯಂಡ್ ಟ್ರೆಕ್ಕಿಂಗ್ ಎಲ್ಲ ಏರಿಯಾ. ಅಷ್ಟು ಯಾವುದು ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಇದು. ಸೊ ಅಂಥದ್ದು ಜಾಗದಲ್ಲಿ 100% ಟೂರಿಸಮ್ ನಮಗೆ ಸಕ್ಸಸ್. ಇನ್ನೊಂದು ಹೇಳಬೇಕಾದ್ರೆ ಇವ್ರು ಹೇಳಿದಾಗೆ ಕ್ರೂಸ್ಗೆ ನಮಗೆ ಡಾಕ್ ಉಂಟು, ನಮ್ಮ ಹತ್ರ ಸೂಪರ್ ಹೈವೇಸ್ ಬಂದಿದೆ, ರೈಲ್ವೇಸ್ ಉಂಟು, ಮತ್ತೆ ನಮ್ಮ ಹತ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉಂಟು. ಇದು 4 ವಸ್ತು ಬಂದ ಮೇಲೆ ಪುನಃ ನಮಗೆ ಟೂರಿಸಂಗೆ ಎಕ್ಸ್ಟ್ರಾ ನಮಗೆ ಬೂನ್ ಸಿಕ್ಕಿದಾಗೆ ಆಗ್ತದೆ. ಸೊ 100% ಸಕ್ಸಸ್ ಆಗ್ತದೆ. ಇದಕ್ಕಿಂತಲೂ ಜಾಸ್ತಿ ಏನಂತ ಹೇಳಿದ್ರೆ ಒಂದು ನಿಮಿಷ ಸರ್, ಒಂದಷ್ಟು ಮಾತುಕತೆ ಮುಂದುವರಿಸೋ, ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ಪ್ರವಾಸೋದ್ಯಮದ ಕುರಿತಾಗಿ ಮಾತಾಡೋಣ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಪ್ರವಾಸೋದ್ಯಮದ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ನಮ್ಮ ಜೊತೆ ಆ್ಯಕ್ಟ್ನ ಅಧ್ಯಕ್ಷರು, ಉಪಾಧ್ಯಕ್ಷರಿದ್ದಾರೆ. ನೆಲ, ಜಲ, ವಾಯು ಈ ಎಲ್ಲ ವಿಚಾರಗಳಲ್ಲೂ ಕೂಡ ನಾವು ಸಂಪರ್ಕವನ್ನು ಸಾಧಿಸಿರುವಂಥವ್ರು. ಆದರೂ ಕೂಡ ಪ್ರವಾಸೋದ್ಯಮದಲ್ಲಿ ನಮಗೆ ಯಾಕೋ ಉದಾಸೀನ. ಸೊ ಈ ಕುರಿತಾಗಿ ಮಾತನಾಡೋಣ ಬನ್ನಿ. ನಾಗರಾಜ್ ಸರ್ ಅವರೇ, ನೀವಾಗಲೇ ಮಾತನಾಡ್ತಿದ್ದಾಗ ನಮ್ಮಲ್ಲಿ ಪಾಸಿಬಿಲಿಟೀಸ್ಗಳು ತುಂಬ ಇದೆ, ನಮ್ಮಲ್ಲಿ ಸಾಕಷ್ಟು ಅವಕಾಶಗಳು, ಫೆಸಿಲಿಟೀಸ್ಗಳು ಎಲ್ಲವೂ ಇದೆ, ಆದರೆ ನಾವು ಯೂಸ್ ಮಾಡ್ಕೊಳ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಮನೋಹರ್ ಸರ್ ಹೇಳಿದಕ್ಕೆ ಒಂದು ಸೇರ್ಪಡೆ ಹೇಳಿದ್ರೆ, ನಮ್ಮಲ್ಲಿ ಸಾಹಸೋದ್ಯಮಗಳು ಬಹಳಷ್ಟು ಜನ ಇದ್ದಾರೆ. ಇವತ್ತು ಮಂಗಳೂರು, ಬೆಂಗಳೂರು ಅಥವಾ ಬಾಂಬೆ, ಎಲ್ಲಿ ಹೋದ್ರು ಕೂಡ ಅಲ್ಲಿ ದೊಡ್ಡ ದೊಡ್ಡ ಹೋಟ್ಲನ್ನ ನಡೆಸುವವರು ಉಡುಪಿಯವರು. ಸೊ ನಮ್ಮ ಅಂಥವರು ಉಡುಪಿಯಲ್ಲಿ ಅಂಥ ಒಂದು ಸಾಹಸ ಮಾಡಿ, ಏನೂ ಇಲ್ಲದೆ ಹೋಗಿ ಸಾಹಸ ಮಾಡಿ ಸಾಕಷ್ಟು ಹಣ ಸಂಪಾದನೆ ಮಾಡಿ ಒಂದು ಉಡುಪಿಯ ಹೋಟೆಲ್ ಅನ್ನುವಂಥ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದವರು ಅವರೆಲ್ಲ. ಅವರು ಅಂಥ ಸಾಹಸ ಉಡುಪಿಗೆ ಬರ್ಬೋದು ಅವರು. ಬಟ್ ಸಮಸ್ಯೆ ಏನಂತ ಹೇಳಿದ್ರೆ, ನಾವು ಇಲ್ಲಿ ಅವರಿಗೆ ಸಾಕಷ್ಟು ಸೌಲಭ್ಯಗಳು ಸಪೋರ್ಟ್ ಕೊಡಬೇಕು. ಅದರ ಬಗ್ಗೆ ನಮ್ಮದೊಂದು ಆಲೋಚನೆ ಇದೆ ಸರ್. ಅದು SEZ ಬಗ್ಗೆ ತಾವೇನಾದ್ರು ಹೇಳಲಿಕ್ಕಿದ್ರೆ? ಅಂದರೆ ನಾವು CRZ-ನಲ್ಲಿ ಸ್ಪೆಷಲ್ ಟೂರಿಸಮ್ ಝೋನ್ ಅಂತ STZ ಅಂತ ಒಂದು ನಾವು ಕೇಳ್ತಿದ್ದೆ ನಾವು. ಸೊ ಸ್ಪೆಷಲ್ ಟೂರಿಸಮ್ ಝೋನ್ನಲ್ಲಿ ಸರ್ಟನ್ ಏರಿಯಾಸಲ್ಲಿ ಬಿ ಡಿಮಾರ್ಕ್ ಮಾಡಿಕೊಂಡ್ರೆ ಅದು ಸ್ಪೆಷಲ್ ಟೂರಿಸಮ್ಗೆ ಕೊಡಬೇಕಂತ. ಸೊ ಅದರಲ್ಲಿ ಎಂತ ಆಗ್ತದೆ, ಅದರಲ್ಲಿ ರಿಸಾರ್ಟ್ಸ್ ಬಂದರೆ ಸ್ವಲ್ಪ ಅವ್ರಿಗೆ ಈಗ ಇಟ್ ಮೇ ಬಿ ಸೌಂಡ್ಗೆ ಸ್ವಲ್ಪ ಇದು ಸಿಗ್ಬೋದು. ಇಲ್ಲದ್ರೆ ಎಲ್ಲ ಮನೆ ಪಕ್ಕದಲ್ಲಿ ಈಗ ನಾವು ರಿಸಾರ್ಟ್ಸ್ ಬಂದರೆ ಅದಕ್ಕೆ ಸೌಂಡ್ ಇರಲಿ, ಇದು ಇರಲಿ, ಪೊಲ್ಯೂಷನ್ಗೆ ಜನರದ್ದು ಇದು ಬರ್ಬೋದು. ಸೊ ಅದಕ್ಕೆ ನಾವು ಅಂತಂಥ ಏರಿಯಾಸ್ನಲ್ಲಿ ಒಂದು ಸ್ಪೆಷಲ್ ಟೂರಿಸಮ್ ಝೋನ್ ಕೊಟ್ಟಿದ್ರೆ, ಸೊ ಆ ಝೋನ್ನಲ್ಲಿ ಬಂದರೆ ಅವರಿಗೆ ಫ್ರೀ ಆಫ್ ಪೀಪಲ್ಗೆ ಮೂವ್ ಆಗಲಿಕ್ಕೆ ಯಾವ ಥರ ಅವರಿಗೆ ಇದು ಅಡಚಣೆ ಬರಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಏರ್ಪೋರ್ಟಿಂದ ಡೈರೆಕ್ಟ್ ಏರಿಯಾಗೆ ಬಂದರೆ, ಸೊ ಆ ರಿಸಾರ್ಟ್ಸ್ ವಿಲ್ ಬಿ ಓಪನ್ ಟು ದ ಸಿ. ಅದರ ಪಕ್ಕದಲ್ಲಿ ಏರಿಯಾಸ್ ವಿಲ್ ಬಿ ಫ್ರೀ. ಅಂದರೆ ಮನೆ ಬಿನ್ನಿದೆ ಅಂತ ರಿಸ್ಟ್ರಿಕ್ಟೆಡ್ ಏರಿಯಾನಲ್ಲಿ ತಂದರೆ, ಸೊ ಅದರಲ್ಲಿ ಸ್ಪೆಷಲ್ ಏರಿಯಾನೇ ಕ್ರಿಯೇಟ್ ಮಾಡಬೇಕು. ಉಂಟು ನಮ್ಮ ಹತ್ರ ಬೆಲ್ಟ್ನಲ್ಲಿ ಇನ್ನೂ ತುಂಬ ಜಾಗ ಉಂಟು.
ಸೊ ಅಂಥದ್ದು ಕೊಟ್ಟಿದ್ರೆ ಸೊ ಪೀಪಲ್ ವಿಲ್ ಫೀಲ್ ದಟ್ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಜನ ಬರ್ತಾರೆ. ಆದರೆ ಅಲ್ಲಿ ಬರುವಾಗ ನಮಗೆ ಸ್ಟಾರ್ ಕ್ಯಾಟಗರೀಸ್ ಹೋಟೆಲ್ಸ್ ಬರ್ತದೆ. ನಮಗೆ ಇಲ್ಲಿ ಸ್ಟಾರ್ ಕ್ಯಾಟಗರಿ ಹೋಟೆಲ್ ಬರಲೇಬೇಕು. ಬಿಕಾಸ್ ನಮ್ಮ ಹತ್ರ ಸಣ್ಣ ಪುಟ್ಟ ತುಂಬ ಹೋಟೆಲ್ಸ್ ಉಂಟು ನಮ್ಮ ಹತ್ರ. ಅದು ಬಂದರೆ ಎಂತಾಗ್ತದೆ, ನಮ್ಮ ಕ್ಲೈಂಟ್ ಆಫ್ ಇದಕ್ಕೆ ನಮ್ಮ ಅಪ್ಗ್ರೇಡೇಷನ್ ಆಗ್ತದೆ. ಅದು ಅಪ್ಗ್ರೇಡೇಷನ್ ಆದರೆ ನಮಗೆ ಟೋಟಲ್ ಫೈನಾನ್ಷಿಯಲ್ ರೋಲಿಂಗ್ ಆ್ಯಂಡ್ ಎಕಾನಮಿ ನಮ್ಮ ಇಲ್ಲಿ ಇಂಪ್ರೂವ್ ಆಗ್ತದೆ ಅಂತ ಹೇಳಿ. ಸೊ ಒಂದು ರೀತಿಯಾಗಿ ಕಂಪ್ಲೀಟ್ ಸಪರೇಟ್ ಬೆಲ್ಟ್ ಮಾಡಿಕೊಂಡು ಅದನ್ನ ಆಸ್ಪಾಸಿನ ಜನರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹೇಳಿದ್ರೆ ನಾವು ಟೂರಿಸಂ ಅಂತ ಹೇಳಿದ ಕೂಡಲೇ ಒಂದು ಸ್ವಲ್ಪ ನೈತಿಕ ಅನೈತಿಕ ಮಾರಲ್ ಇಲೀಗಲ್ ಲೀಗಲ್ ಇದಕ್ಕೆಲ್ಲ ನಮಗೆ ಅದೆಲ್ಲ ಅವ್ರು ಹೇಳ್ತಾರೆ ನಮಗೆ ಕಲ್ಚರ್ಗೆ ಇಫೆಕ್ಟ್ ಆಗ್ತದೆ, ಇದಕ್ಕೆ ಇಫೆಕ್ಟ್ ಆಗ್ತದೆ. ಸೊ ಸರ್ಟನ್ ಏರಿಯಾಸ್ ಒಂದು ಜಾಸ್ತಿ ಅಲ್ಲ, ಒಂದು 5 acres 10 acres ಅಂತ ಡಿಮಾರ್ಕ್ ಮಾಡಿದರೆ ಸೊ ಅದರಲ್ಲಿ ಎಂತಾಗ್ತದೆ ಅವ್ರಿಗೆ ಏರಿಯಾಸ್ಗೆ ಅಂತಲ್ಲಿ ನಮಗೆ ಫ್ರೀಲಿ ಅವರಿಗೆ ಹೋಟೆಲ್ಸ್ಗೆ ಪರ್ಮಿಷನ್ ಕೊಟ್ಟಿದ್ರೆ ಯಾವ ಥರ ನಮ್ಮ ಸ್ಟ್ರಿಕ್ಟ್ನೆಸ್ ತುಂಬ ಸ್ಟ್ರಿಕ್ಟ್ ಇರಬೇಕು. ನಾವು ಅದರಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಬಾರ್ದು. ಬಟ್ ನಾನು ಎಂತಾಗ್ತದೆ ಇಲ್ಲಿ ಇದಾಗ್ತದೆ ಎಲ್ಲ ಪಕ್ಕದಲ್ಲಿ ಒಂದೊಂದು ಮನೆ ಬಂದರೆ ಅದಕ್ಕೆ ಸೌಂಡ್ ಇಫೆಕ್ಟ್ ಬರ್ತದೆ. ಒಂದು ಪಾರ್ಟಿ ಆದರೆ ಒಂದು ಫಂಕ್ಷನ್ ಆದರೆ ಆಚೆ ಈಚೆ ವೆಹಿಕಲ್ ತಿರುಗಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ್ತದೆ. ಸೊ ಅಂಥದ್ದು ನಾವು ನೋಡಬೇಕು. ಯಾಕೆ ನಾವು ಈಗ ಗೋವಾನಲ್ಲಿ ಎಂತ ಆಗಿದೆ ಅದನ್ನು ನಾವು ರಿಪೀಟ್ ಮಾಡಲಿಕ್ಕೆ ನೋಡಬಾರ್ದು. ಸೊ ಇಲ್ಲಿ ನಾವು ಇನ್ನೂ ಬೆಟರ್ ತರಲಿಕ್ಕೆ ಎಂತ ಆಗ್ತದೆ, ಬಿಕಾಸ್ ನಮಗೆ ಪ್ಲೆಂಟಿ ಆಫ್ ಟೈಮ್ ಅಂಡ್ ಇದು ಉಂಟು, ನಮಗೆ ಐಡಿಯಾಸ್ ಮಾಡಲಿಕ್ಕೆ ಆಗ್ತದೆ. ಸೊ ಅಂತ ಇದರಲ್ಲಿ ಮಾಡೋಕ್ಕೆ ನಾವು 100% ಅದರಲ್ಲಿ ಸಕ್ಸಸ್ ಆಗ್ತದೆ ಅಂತ. ಈ ಒಂದು ನಿಟ್ಟಿನಲ್ಲಿ ಒಂದು ವಿಚಾರ ಸರ್, ಸೊ ಆಸುಪಾಸಿನ ಜನರು ಬೆಳೆದು ಬಂದಿರುವಂತಹ ಸ್ಥಳ, ಪ್ರಕೃತಿಯೊಂದರಿಗಿರುವ ಒಂದು ಒಡನಾಟ, ಇದನ್ನೆಲ್ಲ ಅಷ್ಟು ಈಸಿಲಿ ಬಿಟ್ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ. ಈಗ ನಾನಾದ್ರೂ ಸರಿ, ನೀವಾದ್ರೂ ಸರಿ, ಯಾರಾದ್ರೂ ಸರಿ. ಸೊ ಅವರಿಗೆ ಎಂಪ್ಲಾಯ್ಮೆಂಟ್ ಇದ್ರ ಒಳಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದ? ಏನಾದ್ರೂ ಸಾಧ್ಯತೆ ಇದೆಯಾ? ಇದರಲ್ಲಿ 100% ಲೋಕಲ್ಗೆ ಎಂಪ್ಲಾಯ್ಮೆಂಟ್ ಸಿಕ್ಕೋದು. ಎಂಪ್ಲಾಯ್ಮೆಂಟ್ ಅಂದರೆ ನಾವು ಒಂದು ಸ್ವೀಪರಿಂದ ತಗೊಂಡು ಟಾಪ್ ಮ್ಯಾನೇಜರ್ ತನಕ ಅವ್ರು ಯಾವುದು ದೊಡ್ಡ ಪೋಸ್ಟ್ ಆದರೆ ಇಟ್ ವಿಲ್ ಬಿ ಆಲ್ ಲೋಕಲ್. ಬಿಕಾಸ್ ಬೇರೆಯವ್ರು ಬರಬೇಕಾದ್ರೆ ಡೈಲಿ ಅವ್ರಿಗೆ ರಿಕ್ವೈರ್ಮೆಂಟ್ ಇರ್ತದೆ ಅವರು. ಆ್ಯಂಡ್ ಇಲ್ಲಿ ನಮಗೆ ಎಂತಾಗ್ತದೆ, ಇಟ್ ಮೇ ಬಿ ತುಂಬ ಎಜುಕೇಷನ್ ಇರಲಿ, ಲೆಸ್ ಎಜುಕೇಷನ್ ಇರಲಿ. ಬೇರೆ ಈಗ ನೀವು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಡಸ್ಟ್ರಿ ತಗೊಂಡ್ರೆ ಆಲ್ಮೋಸ್ಟ್ ಲಾಟ್ ಆಫ್ ಪೀಪಲ್ ವಿಲ್ ಬಿ ಕಂಪ್ಯೂಟರ್ ಇಂಜಿನಿಯರ್ಸ್ ಓನ್ಲಿ. ಇಲ್ಲಿಗೆ ನಮಗೆ ಹಾಗೆಲ್ಲ ನಿಮಗೆ ಬೇರೆ ಬೇರೆ ಸೆಕ್ಷನ್ನಲ್ಲಿ ಬೇಕಾಗ್ತದೆ. ಹೌಸ್ ಕೀಪಿಂಗ್ನಲ್ಲಿ ಬೇಕಾಗ್ತದೆ, ಕಿಚನ್ನಲ್ಲಿ ಬೇಕಾಗ್ತದೆ, ಮ್ಯಾನೇಜರ್ಸ್, ಸೊ ಡೆಸ್ಕ್ ಆಫೀಸ್ ಎಲ್ಲ. ಸೊ ಎಲ್ಲರಿಗೆ ಜಾಬ್ ಸಿಗ್ತದೆ. ಪ್ಲಸ್ ನಮ್ಮ ಸೆಲ್ಲಿಂಗ್ ಆ್ಯಂಗಲ್ ವೆನ್ ದ ಕಸ್ಟಮರ್ ಕಮ್ಸ್ ಔಟ್ ಆಲ್ಸೋ ನಮಗೆ ಎಷ್ಟು ಶಾಪ್ಸ್ ಉಂಟು, ಇಲ್ಲಿ ಜ್ಯುವೆಲ್ರಿ ಶಾಪ್ಸ್ ಎಷ್ಟುಂಟು, ಬಟ್ಟೆದು ಶಾಪ್ ಎಷ್ಟುಂಟು, ಅವರಿಗೆ ಬಿಸ್ನೆಸ್ ಆಗ್ತದೆ. ಬೇರೆ ಕಡೆ ಹಾಗೆಲ್ಲ, ಬೇರೆ ಕಡೆ ಒಂದು ಕಡೆ ಇದು ಬಿಸ್ನೆಸ್ ಆದರೆ ಅಲ್ಲಿ ಇದು ಅಂತಲ್ಲ, ಇದು ಎವ್ರಿವೇರ್ ದ ಬಿಸ್ನೆಸ್ ವಿಲ್ ಬಿ ಸ್ಪ್ರೆಡಿಂಗ್. ಸಣ್ಣ ರೋಡ್ನಲ್ಲಿ ಸೇಲ್ ಮಾಡೋರಿಗೆ ಒಂದು ಬಿಸ್ನೆಸ್ ಆಗ್ತದೆ, ಅಂಥದವ್ರಿಗೆ ಚಾನ್ಸ್ ಉಂಟು. ವೆಂಡರ್ಸ್ ಕೂಡ ಬರ್ತಾರೆ. ಉದಾಹರಣೆಗೆ ಒಂದು ಹೋಟೆಲ್ ಮಾಡಿದ್ರೆ ಅದಕ್ಕೆ ಎಷ್ಟು ಹಾಲು ಬೇಕಾಗ್ತದೆ, ದಿವಸಕ್ಕೆ ಎಷ್ಟು ಮಾಂಸಗಳು, ಎಷ್ಟು ತರಕಾರಿ ಬೇಕಾಗ್ತದೆ, ಅದನ್ನು ಬೆಳೆಯೋರಿಗೆಲ್ಲ ಒಂದು ಹೆಲ್ಪ್ ಆಗ್ತದೆ. ಲೋಕಲ್ ಬೆಳೆದನ್ನು ಕೊಡ್ಬೋದು. ಈಗ ನಮ್ಮಲ್ಲಿ ದೊಡ್ಡ ಬ್ರ್ಯಾಂಡ್ ಮಟ್ಟುಗುಳ್ಳ, ಶಂಕರಪುರದ ಮಲ್ಲಿಗೆ, ಅಂತ ಕೆಲವು ಐಟಮ್ಗಳನ್ನು ಅದೆಲ್ಲ ನಾವು ಪ್ರೆಸೆಂಟ್ ಮಾಡ್ಬೋದು. ಮತ್ತು ಸರ್ ಹೇಳಿದಾಗೆ ಕಲ್ಚರ್ ಹಾಳಾಗೋದಿಲ್ಲ. ಇದೇನೆಂದರೆ ಮನುಷ್ಯನ ಮನೋಬುದ್ಧಿಯನ್ನು ಅವಲಂಬಿಸಿರುತ್ತೆ. ನಮ್ಮ ಸಂಸ್ಕೃತಿ ಇನ್ನೂ ಮೇಲೆತ್ತರಕ್ಕೆ 4 ಜನರಿಗೆ ಪರಿಚಯ ಮಾಡುವಂಥ ಕಾರ್ಯ ಇದರಲ್ಲಿ ಆಗ್ತದೆ, ಟೂರಿಸಮಲ್ಲಿ ಆಗ್ತದೆ. ಈಗ ನಮ್ಮಲ್ಲಿ ಒಂದು ಸಣ್ಣ ಸಮಸ್ಯೆ, SEZಗೆ ಸಪೋರ್ಟಾಗಿ ಮಾತಾಡಿದ್ರೆ, SEZ ಮಾಡೋ ಮುಖ್ಯ ಇನ್ನೊಂದು ಉದ್ದೇಶ ಏನಂತ ಹೇಳಿದರೆ, ಇದು 500 ಎಕರೆ 600 ಎಕರೆ ಬೇಡ, 10 ಎಕರೆ 15 ಎಕರೆ 20 ಎಕರೆ ಒಂದು ಕಡೆಯಲ್ಲಿ ಅವರು ಕೊಡಲಿ, ಅಲ್ಲಿವ್ರು ಮಾಡಲಿ. ಇನ್ನೊಂದು ನಮ್ಮಲ್ಲಿ ಸಮಸ್ಯೆ ಅಂತ ಹೇಳಿದರೆ, ಒಬ್ಬ ಫಾರಿನರ್ ಒಂದು ಹುಡುಗ ಹುಡುಗಿ ಒಟ್ಟಿಗೆ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲೊಂದು ಹುಡುಗಿ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದು ನಮ್ಮಲ್ಲಿ ನಮ್ಮ ಮನೋಭಾವ. ಗೋವಾದಲ್ಲಿ ಕೈದಾಗಿದೆ ಅದು. ಬಟ್ ಇದು ನಾವು ಬೇರೆ ದೇಶಕ್ಕೆ ಹೋದಾಗ ಅಂಥದ್ದಿರೋದಿಲ್ಲ, ನಮ್ಮನ್ನು ಯಾರು ನೋಡೋದಿಲ್ಲ, ಅವರಷ್ಟಕ್ಕೆ ಹೋಗ್ತಾ ಇರ್ತಾರೆ. ಈ ಒಂದು ಹಿಂಡ್ರೆನ್ಸ್ ಕೂಡ ಉಂಟಲ್ಲ, ಅದು ಕೂಡ ಸ್ವಲ್ಪ ನಮಗೆ ವಿದೇಶಿ ಕಸ್ಟಮರಿಗೆ, ವಿದೇಶಿ ಗ್ರಾಹಕರಿಗೆ, ಪ್ರವಾಸ ಸ್ವಲ್ಪ ಕಷ್ಟ ಆಗ್ತದೆ. ಈ SEZ ಎಲ್ಲ ಮಾಡಿಬಿಟ್ರೆ ಅವರಷ್ಟಕ್ಕೆ ಇರ್ತಾರೆ, ದೇ ವಿಲ್ ಕಮ್, ದೇ ವಿಲ್ ಎಂಜಾಯ್ ಅಂಡ್ ಗೋ. ಬಿಕಾಸ್ ಈ ಸಮಸ್ಯೆ ಯಾಕೆ ಹೇಳಿದರೆ, ನಮ್ಮ ಲೈಫ್ ಬಹಳಷ್ಟು ಈಗ ಬೀಚ್ ಇರ್ಬೋದು ಅಥವಾ ಬೇರೆ ಏರಿಯಾ ಇರ್ಬೋದು, ಅದರ ಜೊತೆಗೆ ತುಂಬ ಗಟ್ಟಿಯಾಗಿ ಹೆಣೆದುಕೊಂಡಿರುವಂತೆ, ಅದಕ್ಕೋಸ್ಕರ ಈ ರೀತಿ ಆಗ್ತದೋ ಏನೋ. ಸೊ ಅವೇರ್ನೆಸ್ ಹೆಲ್ಪ್ ಆಗ್ತದ ಏನೋ? ಅದೇ ಎಜುಕೇಷನ್ ಲೆವೆಲ್ ಈಗ ಎಲ್ಲರಿಗೆ ಆಗ್ತಾ ಉಂಟು. ಸೊ ಪೀಪಲ್ ಆರ್ ಅವೇರ್ ಆಫ್ ಆಲ್ ದಿಸ್ ಥಿಂಗ್. ಲೈಕ್ ಈಗಂದರೆ ನಾವೆಂದರೆ ನಮ್ಮ ಸಂಸ್ಕೃತಿ ಹಾಳಾಗಬಾರ್ದಂತ ಇದ್ದರೆ ರಿಸ್ಟ್ರಿಕ್ಷನ್ ತರಬಹುದು. ಅದಕ್ಕಿಂತ ನಾವು ಇದು ಮಾಡಲಿಕ್ಕೆ ಸೇ ನೋ ಟು ಡ್ರಗ್ಸ್, ಅದ್ರಲ್ಲಿ ನಾವು ಪ್ರಶ್ನೆನೇ ಇಲ್ಲ. ಇದು ಎಂತ ಇಲ್ಲ, ನಾವು ಡ್ರಗ್ಸೇ ಸೇಲ್ ಮಾಡಬೇಕಂತ ಇಲ್ಲ. ಸೊ ನಮ್ದು ಎಂಥ ಕಲ್ಚರ್ ಉಂಟು, ನಮ್ದು ಎಂತ ಉಂಟು, ಪೀಪಲ್ ಆರ್ ಕಮಿಂಗ್, ಡಿಫ್ರೆಂಟ್ ಪೀಪಲ್ ಆರ್ ದೇ. ಅದು ಅಂಥದ್ದು ಪ್ಲೇಸ್ ಇರ್ತದೆ, ಅಲ್ಲಿ ಹೋಗ್ತಾರೆ. ನಮ್ಮಲ್ಲಿ ಅಂತ ಬರಬೇಕಂತಿಲ್ಲ. ವಿ ಕ್ಯಾನ್ ರಿಸ್ಟ್ರಿಕ್ಟ್ ಟು ದಟ್ ಲೆವೆಲ್. ಸೊ ನಮಗೆ ವರ್ಲ್ಡ್ ದ ಕಸ್ಟಮರ್, ಇಟ್ಸ್ ನಾಟ್ ಅ ಕಸ್ಟಮರ್ ಫ್ರಮ್ ಹಿಯರ್. ಸೊ ನಮಗೆ ಅಷ್ಟು ದೊಡ್ಡ ಕಸ್ಟಮರ್ ಇರುವಾಗ ನಮ್ಗೆ ಇಷ್ಟು ಸಾಕಾಗ್ಬೋದು ನಮಗೆ. ಸೊ ನಮ್ಮ ಲೆವೆಲ್ಗೆ, ನಮ್ಮ ಥಿಂಕಿಂಗ್ ಇದು ಸಾಕಾಗ್ತದೆ. ಖಂಡಿತ. ಈ ನಿಟ್ಟಿನಲ್ಲಿ ಸರ್, ನಾವೀಗ ಒಂದು ಸ್ವಲ್ಪ ಬೀಚ್ ಟೂರಿಸಂ ಮತ್ತೆ ಹೊರಗಿನಿಂದ ಪ್ರವಾಸಿಗಳನ್ನ ಇಲ್ಲಿ ಕರ್ಕೊಂಡು ಬರುವುದನ್ನ ಒಂದು ಸ್ವಲ್ಪ ಆಚೆ ಇಟ್ಟು ನೋಡಿದ್ರೆ, ಇಲ್ಲಿ ಇರುವಂತಹ ಅಷ್ಟು ಪ್ರವಾಸಿ ತಾಣಗಳನ್ನ ನಾವು ಕರೆಕ್ಟ್ ಆಗಿ ನೋಟ್ ಮಾಡಿದೇವಾ? ಏನ್ ಅನಿಸ್ತದೆ?
ನಮ್ಮ ಲೆಕ್ಕದಲ್ಲಿ ನಾವು ಅಷ್ಟು ಮಾಡಲಿಲ್ಲ. ಸೊ ಈಗ ತುಂಬ ಎಫರ್ಟ್ಸ್ ಆಗ್ತದೆ. ನಿನ್ನೆ ನಾವು ಒಂದು ಸಣ್ಣ ಬುಕ್ ಲಾಂಚ್ ಮಾಡಿದರೆ, ಸೊ ಉಡುಪಿ ಇನ್ 48 hours ಇನ್ ಉಡುಪಿ ಅಂತ ಇದು ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ 40 ಅಂದರೆ ಉಡುಪಿನಲ್ಲಿ ಬಂದರೆ 48 ಇಟ್ಸ್ ಅ ಗುಡ್ ಥಿಂಗ್. ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟಿಂದ ತಂದಿರೋ ಪುಸ್ತಕ ಅದನ್ನು ನೋಡಿದರೆ ಅಂದರೆ ಬಂದ ಕೂಡಲೇ ಈಗ ನಮಗೆ ಅದರಲ್ಲಿ ತುಂಬ ನಮಗೆ ವರ್ಕ್ ಮಾಡಬೇಕಾಗ್ತದೆ. ಬಿಕಾಸ್ ಅದನ್ನು ನಮಗೆ ಎಷ್ಟು ಪ್ಲೇಸಸ್ ಉಂಟು, ನಮ್ಮದು ರಿಯಲಿ ಬ್ಯೂಟಿಫುಲ್ ಪ್ಲೇಸಸ್ ಉಂಟು. ಅದನ್ನೊಂದು ಸರಿ ನಮಗೆ ಡ್ರಾಫ್ಟಿಂಗ್ ಮಾಡ್ಕೊಂಡು ನಮ್ಮ ಇದು ರೆಡಿ ಮಾಡ್ಕೊಂಡು ಅದನ್ನು ಮತ್ತೆ ಮೀಡಿಯಾ ಥ್ರೂ ನಮಗೆ ಸಪೋರ್ಟ್ ಸಿಗಬೇಕಾಗ್ತದೆ. ಮೀಡಿಯಾ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಒಂದೊಂದು ಜಾಗನ. ಸೊ ನೀವು ಒಂದು ಪ್ರೋಗ್ರಾಮ್ ನೋಡಬೇಕು, ಎವ್ರಿ ವೀಕಿಗೆ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ ನೋಡಬೇಕು. ಸೊ ಅದನ್ನು ನೀವು ಯಾಕೆ ನಿಮ್ಮ ಚಾನಲ್ ಈಗ ಥ್ರೂಔಟ್ ದಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇಲ್ಲಿ ನೋಡುವಾಗ ಜನರು ನೋಡುವಾಗ ಅವ್ರಿಗೆ ಯಾರೇ ಫೀಲ್ ಆಗ್ತದೆ ದಿಸ್ ಇಸ್ ಅ ಪ್ಲೇಸ್. ನಾವು ಈಗ ಅಬ್ರಾಡ್ ಹೋಗ್ತೇವೆ, ಒಂದು ಪ್ಲೇಸ್ ನೋಡಲಿಕ್ಕೆ ಅವ್ರು ಹೇಳಿದ್ರೆ 300 ಕಿಲೋಮೀಟರ್ ರನ್ ಮಾಡ್ತಾರೆ. ನೋಡೋಕೆ ಒಂದು ದೊಡ್ಡ ಬಂಡೆ ಇರ್ತದೆ, ಹೇಳ್ತಾರೆ ಈ ಬಂಡೆ 300 ವರ್ಷ 600 ವರ್ಷ ಅಂತ ಹೇಳ್ತಾರೆ. ಅಂಥ ಬಂಡೆ ಇಲ್ಲಿ ತುಂಬ ಉಂಟು. ಬಟ್ ವಿ ಆರ್ ಸೇಯಿಂಗ್ ವಿ ಆರ್ ನಾಟ್ ಮಾರ್ಕೆಟಿಂಗ್ ಇನ್ ಅ ರೈಟ್ ವೇ. ಅದನ್ನು ಮಾರ್ಕೆಟ್ ಮಾಡಿದರೆ ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಆಗಿ. ಸೊ ಅಂತ ಮಾಡಲಿಕ್ಕೆ ನಮಗೆ ಚಾನ್ಸಸ್ ಉಂಟು ಅಂತ ಹೇಳ್ತಾನೆ. ಆ್ಯಂಡ್ ವಿ ಆರ್ ರಿಯಲಿ ಹ್ಯಾವಿಂಗ್ ಅ ಸ್ಟಫ್. ನಮ್ದು ಖಾಲಿ ಈಗ ನಮ್ಮ ಮಣಿಪಾಲ್ದು ಈಗ ಮ್ಯೂಸಿಯಂ, ನಮ್ಮ ಹೆರಿಟೇಜ್ ಹೌಸ್ ಉಂಟು, ಅದರಲ್ಲಿ ಮನೆ ನೋಡಿ ಎಂತ ಚಂದ ಉಂಟು. ಬಟ್ ವಿ ಆರ್ ನಾಟ್ ಎಕ್ಸ್ಪ್ಲೋರಿಂಗ್. ಈಗ ರೀಸೆಂಟ್ಲಿ ಈಗ ಪುನಃ ನಿನ್ನೆ ಪೇಪರ್ನಲ್ಲಿ ತೋರಿಸ್ತಾರೆ. ಸೊ ಅಂಥದ್ದು ಪ್ರಶ್ನೆ ಅಲ್ಲ, ಅದನ್ನು ರಿಯಲಿ ಬ್ಯೂಟಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ದೆನ್ ಪೀಪಲ್ ತುಂಬ ಜನ ಬರ್ತಾರೆ ಅದಕ್ಕೆ. ಓಕೆ, ಸೊ ನಾವು ಬಹಳಷ್ಟು ಹಿಂದೆ ಬಿದ್ದಿದ್ದೇವೆ ಈ ಒಂದು ವಿಚಾರದಲ್ಲಿ. ಖಂಡಿತ ಖಂಡಿತ ನಮ್ಮಲ್ಲಿ ಈಗ ನಿನ್ನೆ ಸರ್ ಹೇಳಿದಾಗೆ ಒಂದು ಆಕ್ಚುಲಿ 145 ಚಿಲ್ಲರೆ ಬೇರೆ ಬೇರೆ ವಿವಿಧ ಉಡುಪಿ ಜಿಲ್ಲೆಯಲ್ಲಿ ಪ್ರದೇಶಗಳು ನೋಡುವಂತ, ಕೇವಲ ಉಡುಪಿಯಲ್ಲಿ ಜಿಲ್ಲೆಯಲ್ಲಿ 145 ಬೇರೆ ಬೇರೆ ಪ್ರದೇಶಗಳಿವೆ. ಬಟ್ ಸಮಸ್ಯೆ ಏನಂತ ಹೇಳಿದ್ರೆ ನಾವೇ ನೋಡ್ಲಿಕ್ಕೆ ಹೋಗುದಿಲ್ಲ. ನಾವೇ ಅದನ್ನು ನೋಡ್ಲಿಕ್ಕೆ ಈಗ ನಮ್ಮಲ್ಲಿ ಏನಂತ ಹೇಳಿದ್ರೆ ವಿದೇಶಗಳಲ್ಲಿ ಹೆಚ್ಚಾಗಿ ಶನಿವಾರ ಬಂದ ತಕ್ಷಣ ಶುಕ್ರವಾರ ರಾತ್ರಿ ಹೊರಟುಬಿಡ್ತಾರೆ ತಿರ್ಗ್ಲಿಕ್ಕೆ. ಅವರು ಶನಿವಾರ ಆದಿತ್ಯವಾರ ಇಡೀ ವಾರ ದುಡಿತಾರೆ, ಶನಿವಾರ ಮತ್ತು ಆದಿತ್ಯವಾರ ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ. ನಮ್ಮಲ್ಲಿ ಶನಿವಾರ ಬಂದ ತಕ್ಷಣ ಆರಾಮಲ್ಲಿ ಟಿವಿ ಮುಂದೆ ಕೂತ್ಕೊಳ್ಬಾರ್ದು ಹೇಳೋದಲ್ಲ, ನಾನು ಬೇಸರ ಪಡಿ ನೀವು ಅಲ್ಲ. ನಾನು ಹೇಳೋದಾಗಂತ ಹೇಳಿದ್ರೆ ನಾವು ಕೂಡ ಈ ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಆ ಮನೋಭಾವನೆ ಬೆಳಿಬೇಕು. ಏನು ಖರ್ಚಂತ ಆಗೋದಿಲ್ಲ. ಬಸ್ಸಲ್ಲಿ ಇಲ್ಲಿಂದ ಕೊಲ್ಲೂರಿನ ಆನಜೇರಿಯಾ ಅಥವಾ ಕೊಡಚಾದ್ರಿ ಹೋಗಿ ಆರಾಮಲ್ಲಿ ಹೋಗಿ ಬರ್ಬೋದು, ಬಹಳ ವೆಚ್ಚದಲ್ಲ. ಬಟ್ ಆ ಮನಸ್ಥಿತಿ ಬೆಳಿಬೇಕು. ನಾನು ಪ್ರವಾಸ ಇದರ ಒಟ್ಟಿಗೆ ಹೇಳ್ತೆ ಇದು 100% ಬೆಳೀತದೆ. ಇದು ಪ್ರಶ್ನೆ ಇದೆ. ಈಗ ನಮ್ಮಲ್ಲಿ ಅಂತ ಕೃಷ್ಣ ಮಠ ಆಯಿತು, ಮಲ್ಪೆ ಆಯಿತು, ಮಣಿಪಾಲ್, ಇದು 3 ಪ್ಲೇಸ್ ಅಂತ ನಾವು ಟ್ರಯಾಂಗಲ್ ಥರ ಮಾಡ್ಕೊಂಡು ಕೂತ್ಕೊಂಡು ಬ್ರೈನಿಗೆ ಅಷ್ಟೇ ನಾವು ಮತ್ತೆ ಒಂದು ಹೋಟೆಲ್ ಆದರೆ ಅಷ್ಟೇ ಸಂಜೆಗೆ ಒಂದು ಇತ್ತು. ಹೀಗಿದೆ ಪಾಯಿಂಟ್ ಏನಾಗ್ತದೆ. ಈಗ ನಿಮ್ಮ ಇದರ ಪ್ರಕಾರ ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಬಂದರೆ ಜನರು ಸ್ಟಾರ್ಟ್ ಮಾಡ್ತಾರೆ ಹೋಗಲಿಕ್ಕೆ. ಬಿಕಾಸ್ ಈಗ ಎಲ್ಲರ ಹತ್ರ ವೆಹಿಕಲ್ ಉಂಟು ಆ್ಯಂಡ್ ದೇ ಆರ್ ಆಲ್ಸೋ ಫ್ರೀ. ಈಗ ಬಟ್ ಎಲ್ಲಿ ಹೋಗಬೇಕಂತ ಕ್ವಶನ್ ಆಗ್ತದೆ. ಸೊ ಒಂದೊಂದು ಪಾಯಿಂಟ್ನಲ್ಲಿ ಮತ್ತೆ ಅಲ್ಲಿ ಅಂತ ಆಗ್ತದೆ, ಅಲ್ಲಿ ಗೌರ್ಮೆಂಟ್ ಆಲ್ಸೋ ಎಷ್ಟು ಪ್ರಾಪರ್ ರೋಡ್ ಅಪ್ರೋಚ್ ಮಾಡಿ ಕೊಡಬೇಕಾಗ್ತದೆ, ಅಲ್ಲಿ ಒಂದು ಸಿಟ್ಟಿಂಗ್ ಕೊಡಬೇಕಾಗ್ತದೆ, ಅಲ್ಲಿ ಒಂದು ವಾಶ್ರೂಮ್ ಆದರೆ ಕೊಡಬೇಕಾಗ್ತದೆ. ಅಲ್ಲಿ ಹೋದರೆ ಎಂಥದ್ದು ಇರೋದಿಲ್ಲ, ನಮ್ಮಲ್ಲಿ ಜಾಗ ಒಳ್ಳೇದುಂಟು. ಸೊ ಅದಕ್ಕೆ ನಮಗೆ ಒಂದು ಟಾಯ್ಲೆಟ್ ಇಲ್ಲ, ಒಂದು ಫೆಸಿಲಿಟಿ ಇಲ್ಲ. ಸೊ ಫಸ್ಟ್ ನಮಗೆ ಅಲ್ಲಿ ಅಂತಾಗ್ತದೆ ನೀಡಿಂಗ್ ಆಫ್ ಫೆಸಿಲಿಟೀಸ್ ನೆಸೆಸರಿ ಇದೆ. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮಾಡಿದರೆ ಆ ಪ್ಲೇಸಿಗೆ ಜನರು ಹೋಗ್ತಾರೆ. ಈಗ ಅಷ್ಟು ದೂರ ಹೋದ ಮೇಲೆ ಒಂದು ಯುರಿನಲ್ಲಿ ಸಿಕ್ಕುದಿಲ್ಲ ಆದರೆ ಅವ್ರು ಎಲ್ಲಿ ಹೋಗ್ಬೇಕು? ಈಗ ಫ್ಯಾಮಿಲಿ ಕರ್ಕೊಂಡು ಹೋದ್ಮೇಲೆ ಪರಿಸರವನ್ನು ಹಾಳು ಮಾಡಿ ಬರುವಂತ ಅದೇ. ಸೊ ಅದಕ್ಕೆ ಅವರು ಹೋಗ್ಲಿಕ್ಕೆ ಅವರು ಎಂತ ಇದು ಜಾಗ ಓಕೆ ಸಂಜೆಗೆ ಬರುವಂತ. ಸೊ ನಾವು ಅದನ್ನು ತುಂಬ ಹೋಮ್ವರ್ಕ್ ಮಾಡಬೇಕಾಗ್ತದೆ. ಅದರಲ್ಲಿ ನಮಗೆ ತುಂಬ ಜನ ಸೇರ್ಬೇಕಾಗ್ತದೆ. ಇದು ಖಾಲಿ ಗೌರ್ಮೆಂಟೇ ಮಾಡಬೇಕಂತ ಆಗ್ತದೆ ಅಂತಲ್ಲ. ಈ ಪ್ರೈವೇಟ್ ಪೀಪಲ್ ಶುಡ್ ಕಮ್ ಡೌನ್ ವೇರ್ ಗವರ್ಮೆಂಟ್ ಶುಡ್ ರಿಲ್ಯಾಕ್ಸ್ ದ ರೂಲ್ಸ್. ಈಗ ಕೆಲವು ಸಲ ಉಮೇದ್ನಲ್ಲಿ ಯಾರು ಬಂದ್ರೆ ಇವರು ಒಂದು ಅದಕ್ಕೆ ಅಡ್ಡ ಆಗ್ತಾರೆ. ಯಾವುದೊಂದು ಅಂದ್ರೆ ಪೊಲಿಟಿಕಲ್ ಇದು ಮಾಡಿದ್ರೆ ಇದು ಆ ಪಾರ್ಟಿದವನು ಇದು ಈ ಪಾರ್ಟಿದವನು ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಬರಬಾರ್ದು. ನಮಗೆ ನಾವು ನೋಡಬೇಕು ಹೌ ವಿ ಕ್ಯಾನ್ ಫೀಡ್ ಅವರ್ ಪೀಪಲ್ ವಿತ್ ಎಕಾನಮಿ. ನಮಗೆ ನಾವು ನಿನ್ನೆ ಹೇಳಿದಾಗ ತುಂಬ ನಮ್ಮ ಹತ್ರ ಎಜುಕೇಷನ್ಸಲ್ಲಿ ತುಂಬ ಜನ ಮಾಡಿ ಹೋಗ್ತಾರೆ. ಅಷ್ಟೇ ಜಾಬ್ ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅಷ್ಟಕ್ಕೆ ನಾವು ಜಾಬ್ ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ಇದ್ರೆ ದೊಡ್ಡ ಇಂಡಸ್ಟ್ರಿ ಬರಬೇಕು. ಅಷ್ಟು ಬರಲಿಕ್ಕೆ ಇಲ್ಲಿ ಪೊಲ್ಯೂಟಿಂಗ್ ಇಂಡಸ್ಟ್ರಿ ಅಂತ ಹೇಳ್ತಾರೆ. ದಿಸ್ ಇಸ್ ನಾಟ್ ಅ ಪೊಲ್ಯೂಟಿಂಗ್ ಇಂಡಸ್ಟ್ರಿ. ಇದನ್ನು ರೆಸ್ಟ್ರಿಕ್ಟ್ ಮಾಡಬಹುದು. ಗ್ರೋಯಿಂಗ್ ಇಂಡಸ್ಟ್ರಿ ವೇರ್ ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಸಿಗ್ಬಹುದು ಜನರಿಗೆ. ಆ್ಯಂಡ್ ಎಲ್ಲ ರೀತಿ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ ಅಂತ ನಾವು ಒಂದು ಇದಕ್ಕೆ. ಸೊ ಇದಕ್ಕೆ ನಮಗೆ ತುಂಬ ಫ್ಯೂಚರ್ ಉಂಟು ಅಂತ ಹೇಳ್ತೇನೆ ನಾನು. ಈಗ ನಾವು ಸದ್ಯಕ್ಕೆ ಅಂದರೆ ಅಗ್ರಿಕಲ್ಚರ್ was this one. Now it is a little bit agriculture or fishing is slowly it is coming down. So what we require a substitution. So substitution ಬೇಕಾದ್ರೆ ಟೂರಿಸಮ್ ಇಸ್ ಓನ್ಲಿ ಅ ಸಬ್ಸ್ಟಿಟ್ಯೂಷನ್ ಐ ಕ್ಯಾನ್ ಸೇ ಫ್ರಮ್ ಅದು ನನ್ನ ಇದರಲ್ಲಿ ನಾನು ಹೇಳ್ತೇನೆ. ಸೊ ನಮಗೆ ನೆಕ್ಸ್ಟ್ ಇದಕ್ಕೆ ಕಾಮನ್ ಮ್ಯಾನ್ಗೆ ಬೇಕಾದ್ರೆ ಟೂರಿಸಮ್ ಇಸ್ ಇಂಡಸ್ಟ್ರಿ. ಬಿಕಾಸ್ ಯಾರು ಬೇಕಾದ್ರೂ ಪ್ರಾರಂಭಿಸಬಹುದು, ಯಾರು ಮಾಡಬಹುದು ಸಣ್ಣ ರೀತಿಯಲ್ಲಿ ಮಾಡಬಹುದು. ಒಂದು ಹೋಗಿ ಬೊಂಡದ ಅಂಗಡಿ ರೆಡಿ ಮಾಡ್ಕೊಂಡು ಬೀಚ್ ಪಕ್ಕದಲ್ಲಿ ಇಸ್ ಅ ಪಾಯಿಂಟ್ ಆಫ್ ಬಿಸ್ನೆಸ್ ಇಕ್ಕೊಂಡು ಸಸ್ಟೈನೇಬಲ್ ಟೂರಿಸಮ್ ಅಂಡ್ ರೆಸ್ಪಾನ್ಸಿಬಲ್ ಟೂರಿಸಮ್ ಅದು ಇರಬೇಕು ನಮಗೆ. ಈ ಮಾತು ಬಹಳ ನೋಟೆಡ್ ಮಾಡ್ಬೇಕು ಸರ್, ಇದು ರೆಸ್ಪಾನ್ಸಿಬಲ್ ಟೂರಿಸಮ್ ಅನ್ನೋದು. ಯಾಕೆ ಈ ಮಾತು ಹೇಳ್ತಿದ್ದೆ, ನಮ್ಮಲ್ಲಿ ಎಕ್ಸ್ಪ್ಲೋರ್ ಮಾಡದೆ ಇರುವಂತ ಪ್ಲೇಸಸ್ ಅನೇಕ ಇದೆ ಅಂತ ನೀವೇ ಹೇಳಿರುವಂತದ್ದು.
ಸೊ ಅಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ರಿಸ್ಟ್ರಿಕ್ಷನ್, ಈ ನಿಮ್ಮ ಪ್ಲಾಸ್ಟಿಕ್ ಕೊಂಡೋಗ್ಬೇಡಿ, ಇದು ಇಂಟಾಕ್ಸಿಕೇಟಿಂಗ್ ಥಿಂಗ್ಸ್ ಕೊಂಡೋಗ್ಬೇಡಿ, ಸೊ ಈ ರೀತಿ ರಿಸ್ಟ್ರಿಕ್ಷನ್ ಹಾಕಿದಾಗ ಎಲ್ಲಿಯೋ ಒಂದು ಕಡೆ ಜನರು ಹೋಗದೇ ಇರುವಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಅಲ್ಲಿ ನಾವು ಹೋದರೆ ಅಲ್ಲಿ ಒಂದು ಡಸ್ಟ್ಬಿನ್ನೇ ಇರೋದಿಲ್ಲ, ಅದೊಂದು ನಮಗೆ ನೆಕ್ಸ್ಟ್ ಪಾಯಿಂಟ್. ಸೊ ಅದಕ್ಕೆ ಅಟ್ಲೀಸ್ಟ್ ನಾವು ಡಸ್ಟ್ಬಿನ್ ಹಾಕ್ಕೊಂಡ್ರೆ ಅಲ್ಲಿ ಅವ್ರು ಎಲ್ಲಿ ಮಾಡೋದು, ಎಂತ ಮಾಡಲಿಕ್ಕೆ? ನೀವು ಅಲ್ಲಿ ಹೋದ್ರಿ ನೋಡಿ, ಅಷ್ಟು ಪಾಯಿಂಟ್ನಲ್ಲಿ ಹೋದರೆ ಒಂದು ಯೂರಿನಲ್ಲಿ ಇರೋದಿಲ್ಲ. ಸೊ ಬಾಡಿ ಕ್ಯಾನ್ ಕಂಟ್ರೋಲ್ ವಾಪಸ್ ಬರೋ ತನಕ ಬರಲಿಕ್ಕೆ. ಸೊ ಯಾರು ಇರಲಿ, ಇಟ್ಸ್ ಅ ಪಾಯಿಂಟ್ ಆಫ್ ನೇಚರ್ಸ್ ದಿಸ್ ಒನ್. ಸೊ ಅದು ಆಯಿತು. ನೆಕ್ಸ್ಟ್ ನಮಗೆ ಅಷ್ಟು ಇದು ಮಾಡುವಾಗ ಬ್ಯಾಗ್ಸ್ ಎಲ್ಲ ತಗೊಂಡ್ರೆ ಅಲ್ಲಿ ಒಂದು ಡಸ್ಟ್ಬಿನ್ ಹಾಕ್ಕೊಂಡ್ರೆ, ಇದು ಮಾರ್ಕ್ ಮಾಡಿದರೆ ಅದು ಹಾಕ್ತಾರೆ. ಜನರಿಗೆ ಅವೇರ್ನೆಸ್ ತರಬೇಕು. ನಮಗೀಗ ಎವ್ರಿ ಸ್ಕೂಲಿಂಗ್ನಲ್ಲಿ ಒಂದು ಸಬ್ಜೆಕ್ಟ್ ಬೇಕು. ಈಗ ನಮ್ದು ಇದು ಕ್ಲೀನಿನೆಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಸಬ್ಜೆಕ್ಟ್ನಲ್ಲಿ ಇದು ಮಾಡಬೇಕು. ಬಿಕಾಸ್ ಈಗ ಆ ಲೆವೆಲಿಂದ ಬಂದರೆ ನಮ್ಗೆ ಎಲ್ಲರಿಗೆ, ಈಗ ನೋಡಿ ನಮ್ಮ ರಿವರ್ಸ್ ಇಸ್ ಬಿಂಗ್ ಇಂಟಿ ಪೊಲ್ಯೂಟೆಡ್, ಎಂಥದ್ದು ಯಾವುದು ಮನೆದು ಎಂಥ ಕಸದರಲ್ಲಿ ತಗೊಂಡ್ಬಾರ್ದು, ದಿಸ್ ನಾಟ್ ಅ ಡಸ್ಟ್ಬಿನ್. ಅದನ್ನು ನಮಗೆ ಅವೇರ್ನೆಸ್ ಆಗಬೇಕು. ನಾವು ಮನೆಯಲ್ಲಿ ಎಂತ ಪೂಜೆ ಮಾಡ್ಕೊಂಡು ನಮ್ಮ ಗ್ರಾಚಾರ ತಗೊಂಡು ಅದು ಇದಕ್ಕೆ ಹಾಕೋದು, ನಾವು ಬ್ರಿಡ್ಜಿಗೆ ಹಾಕೋದು. ಆ ಬ್ರಿಡ್ಜ್ ಹೋಗಿ ನಮಗೆ ಅದರಲ್ಲಿ ಎಂತ ಆಗ್ತದೆ, ಅದೇನು ಬಂದು ಅಲ್ಲಿ ಇದು ಗಲೀಜಾಗಿ ಹೋಗ್ತದೆ. ನಾವು ದೊಡ್ಡ ದೇವರಿಗೆ ಹಾರಾಗ್ತದೆ, ಅಲ್ಲಿ ಬಂದು ಗಲೀಜಿನಲ್ಲಿ ಬಂದು ಕೂತ್ಕೊಳ್ತೇವೆ. ಸೊ ಇಟ್ಸ್ ನಾಟ್ ಫೇರ್ ಲೈಕ್ ಅದು. ಸೊ ಅದಕ್ಕೆ ನಾವು ಒಂದು ಇದು ಮಾಡಬೇಕು. ಅಲ್ಲಿ ನಮ್ಮ ಬೇರೆ ಬೇರೆ ಈಗ ನಮ್ಮ ಇದು ಇರಲಿ, JCs ಇರಲಿ, ಲಯನ್ಸ್ ಇರಲಿ, ಅವರೆಲ್ಲ ಅದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ಕ್ಲೀನಿನೆಸ್ ಡ್ರೈವ್ ಅಂದರೆ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ರೆ 100% ನಮಗೆ ರಿಸಲ್ಟ್ಸ್ ಬರ್ತದೆ. ಮತ್ತೆ ಹೋಗುವಾಗ ಯಾರೊಂದು ಬಿಸಾಡುವಾಗ ಅವನಿಗೆ ಎಚ್ಚರಿಕೆ ಆಗ್ತದೆ, ನಾನು ಮಾಡಬಾರ್ದು. ಅಲ್ಲಿ ಫಸ್ಟ್ ಆಫ್ ಆಲ್ ಬಟ್ ಡಸ್ಟ್ಬಿನ್ ಇರಬೇಕು. ನಾವು ಡಸ್ಟ್ಬಿನ್ ಇಲ್ಲದ್ರೆ ನಾವು ಎಂತ ಮಾಡೋದು, ಎಂತ ಅದಾಗಬೇಕು. ಖಂಡಿತ ಸರ್, ಮತ್ತಷ್ಟು ಮಾತುಕತೆ ಮುಂದುವರಿಸುವ. ಒಂದು ಸಣ್ಣ ಬ್ರೇಕ್ನ ನಂತರ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಂನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮನೋಹರ್ ಶೆಟ್ಟಿ ಅವರು ಹಾಗೂ ಮರವಂತೆ ನಾಗರಾಜ್ ಹೆಬ್ಬಾರ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತಿಸೋಣ. ಇಲ್ಲಿನ ಪ್ರವಾಸೋದ್ಯಮದ ಪಾಸಿಬಿಲಿಟೀಸ್ ಬಗ್ಗೆ ಮಾತನಾಡೋಣ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಸರ್, ನಾಗರಾಜ್ ಸರ್, ನಿಮ್ಮಲ್ಲಿ ಕೇಳೋದು ಅಂತಾದರೆ ಈ ಪಬ್ಲಿಸಿಟಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ? ಬಹುಶಃ ಬಹಳ ಪ್ರಾಮುಖ್ಯವಾದ ವಿಷಯ ಅದು. ಪಬ್ಲಿಸಿಟಿ ಬೇಕಾಗ್ತದೆ ಪ್ರವಾಸೋದ್ಯಮಕ್ಕೆ. ಈಗ ನಾವು ಪರ್ಯಟನ ಬರುವಂಥ ಕೇಂದ್ರ ಸರ್ಕಾರದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. 22ರಿಂದ 30 ತನಕ ಮಲ್ಪೆ ಬೀಚಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಸೊ ಅದೊಂದು ರೀತಿ ಪ್ರಚಾರ ಆಗ್ತದೆ, ಜನರಿಗೆ ಗೊತ್ತಾಗ್ತದೆ ಪ್ರವಾಸೋದ್ಯಮ ಬಗ್ಗೆ ಅಂತೇಳಿ. ಇದಕ್ಕಿಂತಲೂ ಜಾಸ್ತಿ ನೀವು ಮಾಧ್ಯಮದವರು ಸಹಾಯ ಮಾಡಬೇಕು. ಈಗಾಗಲೇ ಉಡುಪಿ ಟೂರಿಸಂ ಒಂದು ಆ್ಯಪ್ ಇದೆ, ಚೆನ್ನಾಗಿ ನಡೀತಿದೆ. ಇಂಟರ್ನೆಟ್ ಮೂಲಕ, ಡಿಜಿಟಲ್ ಮಾಧ್ಯಮದ ಮೂಲಕ ಪ್ರಚಾರಗಳು ಮಾಡಬೇಕು. ಅಷ್ಟೇ ಸಾಲದು, ದೊಡ್ಡ ಉತ್ಸವಗಳು ಮಾಡಬೇಕು. ಆ್ಯಕ್ಚುಲಿ ಕಳೆದ ವರ್ಷ ನಾವು ಒಂದು ಪ್ರಯತ್ನ ಮಾಡಿದ್ದೆವು. ಬಾರ್ಕೂರ್ ಅಂತ ನೀವು ಕೇಳಿರೋದು, ಉಡುಪಿ ತುಳುನಾಡಿನ ರಾಜಧಾನಿ ಕರಿತೇವೆ. ಅಳುಪ ರಾಜರ ಮತ್ತು ವಿಜಯನಗರ ರಾಜರ ಒಂದು ರಾಜಧಾನಿ ಆಗಿತ್ತದು. ಅಲ್ಲಿ ಒಂದು 10-15 ಎಕರೆ ಒಂದು ಜಾಗದ ಒಂದು ಕೋಟೆ ಆಗಿದೆ, ಕೋಟೆಯ ಅವಶೇಷ ಇದೆ. ಅದರ ಒಳಗೊಂದು ಅಳುಪ ಉತ್ಸವ ಮಾಡಬೇಕು ಅಂತ ಕಳೆದ ವರ್ಷ ಸ್ವಲ್ಪ ಎಲ್ಲರೂ ಸೇರಿ ಪ್ರಯತ್ನ ಮಾಡಿದ್ದೆವು. ಬೇರೆ ಬೇರೆ ಕಾರಣಗಳಿಂದ ಇದು ಆಗಲಿಲ್ಲ. ಇದು ಬನವಾಸಿ ಉತ್ಸವ ಅಥವಾ ಹಂಪಿ ಉತ್ಸವದ ಹಾಗೆ ಬೃಹತ್ ರೀತಿಯಲ್ಲಿ ಆಗಬೇಕು ಅಂತ ಆಸೆ ಉಂಟು ನಮಗೆ. ನಮ್ಮದೇ ಉದ್ಯಮಿಗಳು ಬೇರೆ ಬೇರೆ ದೇಶಕ್ಕೆ ಹೋಗಿ, ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ. ಅಂಥವ್ರನ್ನ ಕರೆದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಆಸೆ ಇದೆ ನಮಗೆ. ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಂ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಬಹುಶಃ ಡಿಸೆಂಬರಲ್ಲಿ ಆಗ್ಬೋದೇನೋ ಅಂತ ಒಂದು ಪ್ರಚಾರ ಕೂಡ ಸ್ವಲ್ಪ ನಮ್ಗೆ ಸಹಾಯ ಆಗ್ತದೆ. ಇನ್ನೊಂದು ಏನಂತ ಹೇಳಿದರೆ, ಉದಾಹರಣೆಗೆ ನಮ್ಮದು ಈಗ ನೀವು ನೋಡಿರ್ಬೋದು, ಉಡುಪಿಯಲ್ಲಿ ಅಥವಾ ಮಂಗಳೂರಲ್ಲಿ ಇಟಾಲಿಯನ್ ಫುಡ್ ಫೆಸ್ಟಿವಲ್ ಅಥವಾ ಫ್ರೆಂಚ್ ಫೆಸ್ಟಿವಲ್, ಜರ್ಮನ್ ಫುಡ್ ಫೆಸ್ಟಿವಲ್ ಆಗ್ತದೆ. ಹಾಗೆ ನಮ್ಮದು ಉಡುಪಿ ಫುಡ್ ಫೆಸ್ಟಿವಲ್ ಅಂತ ಬೇರೆ ಊರಲ್ಲಿ, ಬೆಂಗಳೂರಿನಲ್ಲಿಯೋ, ಬಾಂಬೆಯಲ್ಲಿಯೋ, ಬೆಳಗಾವಿಯಲ್ಲಿಯೋ, ಇಲ್ಲಿ ಬರ್ತಕ್ಕದ್ದು ಮೆಡ್ರಾಸಲ್ಲಿ ಎಲ್ಲಿ ಯಾರೊಂದು ಕಡೆ ಅಂಥ ಉತ್ಸವಗಳು ಮಾಡ್ಬೋದು. ಅದರಿಂದ ಪ್ರಚಾರ ಸಿಗ್ತದೆ ಉಡುಪಿಗೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ, ಈ ವರ್ಷಂಪ್ರತಿ ಬೇರೆ ಬೇರೆ ಭಾಗದಲ್ಲಿ ಟೂರಿಸಂ ಫೆಸ್ಟಿವಲ್ ನಡೀತದೆ. ಟೂರಿಸಂ ಮಾರ್ಟ್ ಅಂತ ಕರಿತೇವೆ, ಟ್ರಾವೆಲ್ ಫೇರ್ ಅಂತ TTF ಅಥವಾ IIT ಬೇರೆ ಬೇರೆ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ಕೂಡ ನಾವು ಉಡುಪಿ ಟೂರಿಸಂ ಒಂದು ಭಾಗವಹಿಸಬೇಕು. ಉಡುಪಿ ಟೂರಿಸಮಿಂದ ಹೋಗಿ ಅಲ್ಲಿ ಅದನ್ನು ಉಡುಪಿ ಬಗ್ಗೆ ತಿಳಿಯಲು ಜನರಿಗೆ, ಎಷ್ಟು ಜನರಿಗೆ ಮತ್ತು ನೆಟ್ವರ್ಕಿಂಗ್ ಆಗುತ್ತೆ. ಟ್ರಾವೆಲ್ ಏಜೆನ್ಸಿಗಳು ಬರ್ತಾರೆ, ಬೇರೆ ಬೇರೆ ದೇಶದ ಜನರು ಬರ್ತಾರೆ, ಅವರಿಗೆ ಅದನ್ನು ಸಹಾಯ ಆಗ್ತದೆ. ಉಡುಪಿ ಬಗ್ಗೆ ನಾವು ಅವ್ರಿಗೆ ತಿಳಿ ಹೇಳಿದ್ರೆ ಸ್ವಲ್ಪ ಜನ ಮೇ ಬಿ ಒಂದೇ ಸಲಕ್ಕೆ ಇದು ಆಗಲಿಕ್ಕಿಲ್ಲ, ಬರ್ಬೋದು ಅಂತ ಭಾವಿಸ್ತೇವೆ. ಆ ದೃಷ್ಟಿಯಲ್ಲಿ ನಾವು ಈ ಸಲ ಉಡುಪಿ ಪ್ರವಾಸೋದ್ಯಮದವರೊಂದು ಬೆಂಗಳೂರಲ್ಲಿ
ಅಕ್ಟೋಬರ್ 5 ವಾರಗಳು ನಡೆದ ಅರಮನೆ ಆವರಣ ನಡೆತಕ್ಕಂಥ ಒಂದು ಟ್ರಾವೆಲ್ ಟೂರಿಸಂ ಫಾರ್ ಇಂಟರ್ನ್ಯಾಷನಲ್ ಪ್ರೀಮಿಯಂ ಟ್ರಾವೆಲ್ ಮಾರ್ಟಲ್ಲಿ ಒಂದು ಪೆವಿಲಿಯನ್ ಹಾಕಿದ್ದಾರೆ ಉಡುಪಿ ಟೂರಿಸಂನವರು. ಅದರಲ್ಲಿ ಉಡುಪಿಯ ಕೆಲವು ಪ್ರವಾಸೋದ್ಯಮಿಗಳು, ಸಾಹಸೋದ್ಯಮಗಳು ಅಂತ ಹೇಳ್ಬೋದು ನಾವು, ಅವರದಲ್ಲಿ ಭಾಗವಹಿಸ್ತಾರೆ. ಅವರವರ ಪ್ರಾಡಕ್ಟ್ ಬಗ್ಗೆ, ಅವರ ಹೋಟೆಲ್ ಇರ್ಬೋದು, ಅವರ ರಿಸಾರ್ಟ್ ಇರ್ಬೋದು, ಅವರ ಆಕ್ಟಿವಿಟಿ ಇರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಲಿ ಪ್ರಯತ್ನ ಮಾಡ್ತಾರೆ. ಸಮಗ್ರವಾಗಿ ಉಡುಪಿ ಪ್ರವಾಸೋದ್ಯಮನ ಜಗತ್ತಿಗೆ ತೆರೆಯಲಿಕ್ಕೆ ಪ್ರಪ್ರಥಮ ಹೆಜ್ಜೆಯನ್ನು ಉಡುಪಿ ಟೂರಿಸಂ ಇಟ್ಟಿದ್ದಾರೆ. ಅದಕ್ಕೆ ಪೂರ್ತಿಯಾಗಿ ನಾವು ಅಸೋಸಿಯೇಷನ್ ಆಫ್ ಕೋಸ್ಟಲ್ ಟೂರಿಸಂ ಸಹಾಯ ಮಾಡ್ತೀವಿ ಅಂತ. ಈ ನಿಟ್ಟಿನಲ್ಲಿ ನಮ್ಮ ಹತ್ರ ಇಂಟರ್ನೆಟ್ ಇದೆ, ಜಸ್ಟ್ ಕ್ಲಿಕ್ ಇಡೀ ಪ್ರಪಂಚಕ್ಕೆ ನಾವು ವಿಷಯವನ್ನು ತಿಳಿಸಬಹುದು. ಸೊ ಈ ಬ್ಲಾಗ್ಗಳು, ವಾಟ್ಸ್ಆ್ಯಪ್ಗಳು ಎಷ್ಟು ಹೆಲ್ಪ್ ಆಗ್ತದೆ? ಅದೇ ಈ ಸಲದ ಥೀಮೇ ಅದೆಯಲ್ಲ, ದ ಟೂರಿಸಮ್ ಆ್ಯಂಡ್ ದ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದೆ. ದ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ನಲ್ಲಿ ಅಂದರೆ ದಟ್ಸ್ ವರ್ಲ್ಡ್ ಇಸ್ ಬಿಕಮಿಂಗ್ ಸ್ಮಾಲರ್. ಈಗ ನಮಗೆ ಎಂತ ಆಗ್ತದೆ, ಸ್ಮಾರ್ಟ್ ಫೋನ್ ಇರಲಿ, ಸೊ ಸ್ಮಾರ್ಟ್ ಫೋನ್ನಲ್ಲಿ ನಮಗೆ ಆ್ಯಪ್ನಲ್ಲಿ ಯಾವುದು ಏರಿಯಾ ಇರಲಿ, ಎಂತ ಇದು ಫೈಂಡ್ ಔಟ್ ಮಾಡಲಿಕ್ಕಿದ್ರೆ ಇಟ್ಸ್ ವೆರಿ ಈಸಿ. ಮತ್ತು ಯಾವುದು ದೇಶದಲ್ಲಿ ನಮಗೆ ಟಿಕೆಟಿಂಗ್ ಅವ್ರದ್ದು ಏರ್ಲೈನ್ದ ಟಿಕೆಟ್ಸ್ ಆಗಲಿ, ಸೊ ಟಿಕೆಟಿಂಗ್ ಮಾಡಲಿಕ್ಕೆ ಈಸಿ ಆಯಿತು. ಮೀನ್ಸ್ ಕಮ್ಯುನಿಕೇಷನ್ ಇಸ್ ಬಿಕಮ್ ಸೋ ಈಸಿ. ಅವ್ರಿಗೆ ಅಂದರೆ ಜನರಿಗೆ ಏನು ರೀಚ್ ಆಗಲಿಕ್ಕೆ ದೊಡ್ಡ ವಿಷಯ ಆಗಲಿಕ್ಕಿಲ್ಲ. ಮೊದಲು ನಮಗೆ ಯಾವುದು ಏರಿಯಾ ಇತ್ತು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಈಗ ಕಾರ್ ಹೈರ್ ಬೇಕಾ, ಫ್ಲೈಟ್ನಲ್ಲಿ ಬಂದು ಅಲ್ಲಿಂದ ಎಲ್ಲಿ ಹೋಗಬೇಕು, ರೂಮ್ಸ್ ಎಂತ ಹೋಗಬೇಕು, ಎವ್ರಿಥಿಂಗ್ ಈಸ್ ಡಿಸೈನ್ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಡಿಜಿಟಲೈಸೇಷನ್ನಲ್ಲಿ. ಸೊ ಈ ನೆಟ್ನಲ್ಲಿ ನಮಗೆ ಎಂತ ಇಂಟರ್ನೆಟ್ ಇರಲಿ, ನಮ್ಮ ಸ್ಮಾರ್ಟ್ ಫೋನ್ ಇರಲಿ, ಡಾಟಾ ಇದು ಟ್ರಾನ್ಸ್ಫರ್ ಇರಲಿ, ಅದು ಎಲ್ಲ ನಮಗೀಗ ನೆಕ್ಸ್ಟ್ ಜನ್ರೇಷನ್ಗೆ ನಮಗೆ ರಿಯಲಿ ಇಟ್ ಇಸ್ ಡೂಯಿಂಗ್ ವೆಲ್. ಮೊದಲು ನಮಗೆ ಇದು ಎಲ್ಲ ನಮಗೆ ಈಗ ಟೆಲಿಕಮ್ಯುನಿಕೇಷನ್ ಇರಲಿ, ಇದೆಲ್ಲ ನೆಗೆಟಿವ್ ಪಾಯಿಂಟ್ನಲ್ಲಿ, ಈಗ ನೆಗೆಟಿವ್ ಅಲ್ಲ, ದಿಸ್ ಇಸ್ ಅ ಪಾಸಿಟಿವ್ ಪಾಯಿಂಟ್. ಈಗ ಬಿಸ್ನೆಸ್ದು ನೆಕ್ಸ್ಟ್ ಫೇಸ್ ಆಫ್ ದಿಸ್ ಒನ್ ಇಸ್ ಡಿಜಿಟಲೈಸೇಷನ್. ಯಾರು ಇದರಲ್ಲೆಲ್ಲ ಮಾಡ್ತಾರೆ ದೇ ವಿಲ್ ಬಿ ಸಕ್ಸಸ್ಫುಲ್. ಸೊ ನಮಗೆ ಫಾಸ್ಟ್ ಹೋಗಬೇಕಾದ್ರೆ, ತುಂಬ ಜನ ರೀಚ್ ಆಗಬೇಕಾದ್ರೆ ಇಂಥದ್ದು ನಮಗೆ ಗೆಜೆಟ್ಸ್ಗೆ ಎಲ್ಲ ನಾವು ಹೋಗಬೇಕಾಗ್ತದೆ. ಸೊ ದಟ್ಸ್ ವೈ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿಸ್ ಒನ್ ಡಿಜಿಟಲೈಸೇಷನ್ ಈಸ್ ವೆರಿ ನೆಸೆಸರಿ. ಮತ್ತು ಎಲ್ಲರಿಗೆ ನಾವು ಬಿಸ್ನೆಸ್ ಆಗಲಿಕ್ಕೆ ಈಸಿ ಉಂಟು. ರೂಮ್ಸ್ ಅವೈಲೇಬಿಲಿಟಿ, ಅವ್ರು ಯಾವ ಥರ ನಮಗೆ ಎಲ್ಲಿ ಹೋಗಬೇಕು ಎಲ್ಲ ಅವೈಲೇಬಿಲಿಟಿ ನಮಗೆ ಈಸಿ ಮಾಡ್ತದೆ. ಸೊ ಇಟ್ಸ್ ಅ ವೆರಿ ಗುಡ್ ಸೈನ್. ಓಕೆ ಸರ್, ಈ ಒಂದು ಜಂಕ್ಷನಲ್ಲಿ ಹೌಸ್ ಬೋಟ್ ಅಂತ ಇದ್ದದ್ದು ಕೇರಳದಲ್ಲಿ ಬಹುತೇಕ ಎಲ್ಲಿ ನೋಡಿದ್ರು ಅಲ್ಲಿ ಬಹಳ ಫೇಮಸ್ ಇದ್ದದ್ದು. ಇದನ್ನ ಕರಾವಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀರಿ, ಇದರ ಹಿಂದಿನ ಐಡಿಯಾ ಏನು ಸರ್? ಅಲ್ಲ, ಇದು ನಮ್ಮ ಇಲ್ಲಿ ಬ್ಯಾಕ್ ವಾಟರ್ಸ್, ಬ್ಯೂಟಿಫುಲ್ ಬ್ಯಾಕ್ ವಾಟರ್ಸ್ ಉಂಟು. ಅಲ್ಲಿ ಖಾಲಿ ಒಂದು ಅಲೆಪೆ ನಾವು ತಗೊಂಡು ಕೇರಳನಲ್ಲಿ ತುಂಬ ಎಲ್ಲಿ ವರ್ಲ್ಡ್ ಜನ ಎಲ್ಲಿ ಹಾಕ್ತಾರೆ, ನಾವು ಇಲ್ಲಿ ಯಾವ ಥರ ಎಕ್ಸ್ಪ್ಲೋರೇ ಮಾಡಲಿಲ್ಲ. ಸೊ ನಮ್ಗೆ ಈಗ ಎಂತ ಆಗ್ತದೆ, ಆಫೀಸಿಂದ DC ಆಫೀಸಿಂದ ನಮ್ಗೆ ಇದು ಅದಕ್ಕೆ ದೇ ಹ್ಯಾವ್ ಸಪೋರ್ಟೆಡ್ ಅ ಲಾಟ್. ಈಗ ನಮ್ಮಲ್ಲಿ ಯಂಗ್ ಜನರೇಷನ್ ಪೀಪಲ್ ಆರ್ ಕಮಿಂಗ್. ಅದರಲ್ಲಿ ರೀಸೆಂಟ್ಲಿ ಅವ್ರು 1.5 ಕೋಟಿ 2 ಕೋಟಿ ಹಾಕಿದ್ರು ರೂಮ್ಸ್ ಆ್ಯಂಡ್ ಬ್ಯೂಟಿಫುಲ್ ಬೋಟ್ ಹೌಸಸ್ ತೆಗೆದಾರೆ. ಈಗ ರೌಂಡ್ ಅಬೌಟ್ 6 to 7 years ಕಮ್, ಇನ್ನೂ ಒಂದು 3-4 ವೇಟಿಂಗ್ನಲ್ಲಿ ಉಂಟು. ಸೊ ಈಗ ನೆಕ್ಸ್ಟ್ ಎಂತ ಆಗ್ತದೆ, ನಮ್ಮ ಹತ್ರ ರಿವರ್ಸ್ ಆ್ಯಂಡ್ ಬ್ಯಾಕ್ ವಾಟರ್ಸ್ ಆಲ್ಸೋ ತುಂಬ ಉಂಟು. ಒಂದೇ ಕಡೆ ಅಂತ ಇರಬೇಕಂತಲ್ಲ, ನಮ್ಮ ಬೈಂದೂರಿಂದ ತಗೊಂಡು ಈಚೆ ಸೈಡ್ ಬೆಲ್ಟ್ನಲ್ಲಿ ನಮ್ಮ ಹತ್ರ ತುಂಬ ಜಾಗನಲ್ಲಿ ಉಂಟು. ಸೊ ಅದು ಬಂದರೆ ಎಂತ ಆಗ್ತದೆ, ನಮಗೆ ಎಲ್ಲ ಕಡೆ ನಮಗೆ ಸ್ಪ್ರೆಡ್ ಆಗ್ತದೆ. ಆ್ಯಂಡ್ ಅಗೇನ್ ದರ್ ಇಸ್ ಅ ಬಿಗ್ ಬಿಸ್ನೆಸ್ ಇಸ್ ದೇರ್ ಇನ್ವಾಲ್ವ್ಡ್. ಅವ್ರಿಗೆ ಒಂದು ರೌಂಡ್ ಇದು ಹಾಕಿ ಬರುವಾಗ ಅವ್ರಿಗೆ ಫೀಲಿಂಗ್ಸ್ ನಮ್ಮಲ್ಲಿ ಇದು ರೂಮ್ಸ್ ರಿಯಲಿ ದೇ ಹ್ಯಾವ್ ಡನ್ ವೆರಿ ಬ್ಯೂಟಿಫುಲ್ ನೀವು ಅವ್ರು ಮಾಡಿದ್ದಾರೆ. ಸೊ ಅದು ನೋಡಬೇಕಾದ್ರೆ ಅಂದರೆ ಇಸ್ ಅ ಸ್ಟಾರ್ ಹೋಟೆಲ್ ಥರ ಕ್ಯಾಟಗರಿ ಬರ್ತದೆ. ಅದೇ ದಟ್ಸ್ ವಿ ಆರ್ ಇನ್ಕ್ರೀಸಿಂಗ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ನಮ್ಗೆ ಯಾವುದಕ್ಕೆ ನಮ್ಮ ಸ್ಟ್ಯಾಂಡರ್ಡ್ಸ್ ಇನ್ಕ್ರೀಸ್ ಆಗಬೇಕು. ಸೊ ಜನರದ್ದು ಇರಲಿ, ನಮ್ಮ ಫುಡ್ ಹ್ಯಾಬಿಟ್ಸ್ ಇರಲಿ, ಕ್ಲೀನ್ನೆಸ್ ಬರಬೇಕಾದ್ರೆ ರೋಡ್ಸ್ ಇದೆ, ಅದು ಬಂದರೆ ಎಂತ ಆಗ್ತದೆ, ಆಟೋಮೆಟಿಕ್ಲಿ ನಮಗೆ ದೊಡ್ಡ ಬಿಸ್ನೆಸ್ಗೆ ಇದು ಬರ್ತದೆ. ನಾವು ಸೊ ದಟ್ಸ್ ಒನ್ ಆಫ್ ದ ಪಾಯಿಂಟ್. ಸರ್, ಈಗಾಗಲೇ ನೀವು ಒಂದು 5-6 ಬೀಚ್ಗಳನ್ನು ನೋಟ್ ಮಾಡಿರುವಂಥದ್ದು, ಮಾರ್ಕ್ ಮಾಡಿರುವಂಥದ್ದು. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು? ಎಷ್ಟು ಬೀಚ್ಗಳದ್ದು ಏನು? ಅದೇ ಈಗ ನಮಗೆ ಎಂತ ಆಗ್ತದೆ, ಫಂಡಿಂಗ್ ಬರುವಾಗ ಗೌರ್ಮೆಂಟಿಂದ, ಬಿಕಾಸ್ ಇಸ್ ಆಲ್ ಗೌರ್ಮೆಂಟ್ ಪ್ರಾಪರ್ಟೀಸ್. ಸೊ ಇದನ್ನು ಬೇರೆಯವರು ಯಾರು ಮಾಡಲಿಕ್ಕೆ ಇದ್ದರೆ ಕೊಡಲಿಕ್ಕೆ ಇದ್ದರೆ ತುಂಬ ರಿಸ್ಟ್ರಿಕ್ಷನ್ ಬರ್ತಾರೆ ಲೋಕಲ್ದವ್ರು. ಸೊ ಓಕೆ, ಗೌರ್ಮೆಂಟ್ ಮಾಡಲಿ. ಗೌರ್ಮೆಂಟ್ ಎಂತ ಮಾಡ್ಕೊಂಡು ಟೆಂಡರ್ ಮಾಡಿದ್ದಾರೆ. ಇಟ್ ಮೇ ಬಿ ಈಗ ಮಲ್ಪೆ ಬೀಚ್ ಟೆಂಡರ್ ಮಾಡಿದ್ದಾರೆ, ಪಡುಬಿದ್ರಿ ಬೀಚ್ ಟೆಂಡರ್ ಮಾಡಿದ್ದಾರೆ, ಕಾಪು ಮಾಡಿದ್ದಾರೆ, ತ್ರಾಸಿ ಮರವಂತೆ ಮಾಡಿದ್ದಾರೆ. ಈಗ ಇನ್ನು ಬೈಂದೂರಿನಲ್ಲಿ ನೋಡಿದ್ದಾರೆ, ಬೈಂದೂರು ಬರ್ತದೆ ನೆಕ್ಸ್ಟಿಗೆ. ನಾವು ಆದರೆ ಯರ್ಮಾಲ್ ನೋಡ್ತೇವೆ, ನಾವು ಮಟ್ಟುನಲ್ಲಿ ಉಂಟು. ಸೊ ಇದು ಎಲ್ಲ ನೆಕ್ಸ್ಟ್ ಫೇಸ್ ಆಫ್ ಬೀಚಸ್ ವಿಲ್ ಬಿ ಇದೆ. ಸೊ ನೆಕ್ಸ್ಟ್ ರೌಂಡ್ನಲ್ಲಿ ಎಂತ ಆಗ್ತದೆ, ಖಾಲಿ ನಾವು ಬೀಚಸ್ ಎಂತ ಮಾಡಬೇಕಂತಿಲ್ಲ. ನಮ್ಮ ಹತ್ರ ಈಗ ವೆಸ್ಟರ್ನ್ ಘಾಟ್ ಸೈಡ್ನಲ್ಲಿ ಈಗ ನಮ್ಮ ಹತ್ರ ಈಗ ಮನ್ನಪಲ್ಲ ಉಂಟು. ಮನ್ನಪಲ್ಲ ಆಲ್ಸೋ ಇಸ್ ಅ 100 acres ಆಫ್ ಲ್ಯಾಂಡ್ ಉಂಟು ಅದರಲ್ಲಿ. ಸೊ ಅದನ್ನ ಅಂದ್ರೆ ಸರಿಕಟ್ಟು ಇದಕ್ಕೆ ಟೂರಿಸಂ ಸ್ಪಾಟ್ ಮಾಡಿಕೊಂಡ್ರೆ ಮೇ ಬಿ ಅದು ಫಾರೆಸ್ಟ್ ಲ್ಯಾಂಡ್ ಉಂಟಿದೆ. ಬಟ್ ಅದು ಫಾರೆಸ್ಟ್ ಆಲ್ಸೋ ದೇರ್ ಇಸ್ ಒನ್ ರೂಲ್ ಇನ್ ದಟ್ ಆಲ್ಸೋ, ಫಾರೆಸ್ಟ್ ಕ್ಯಾನ್ ಆಲ್ಸೋ ಲೀಸ್ ಔಟ್ ಟು ದ ಪ್ರೈವೇಟ್ ಅವರ ಇದಕ್ಕೆ ಕೊಡ್ಲಿಕ್ಕೆ ರೂಲ್ ಇದು ಉಂಟು. ಅದನ್ನು ಸರಿಕಟ್ಟು ಹೋಗಬೇಕು. ಅದೇ ಆ ರೂಲ್ಸನ್ನು ನಾವು ಇದು ಮಾಡಬೇಕಾದ್ರೆ ನಾವು ಅವತ್ತು ಹೇಳಿದಾಗೆ ನಮಗೆ ಒಂದು ಅಂಥದ್ದು IAS ಆಫೀಸರ್ ಬೇಕಾಗ್ತದೆ. ಈಗ ನಮಗೆ ಇಲ್ಲಿ ಹೋದರೆ ಅದಕ್ಕೆ ವರ್ಕ್ ತುಂಬ ಉಂಟು, ಅದಕ್ಕೆ ಈಸಿಲಿ ಆಗುವುದಿಲ್ಲ. ಸೊ ಅದಕ್ಕೆ ನಮಗೆ ಅಂಥ ಬೇರೆ ಬೇರೆ ಪ್ಲೇಸಸ್ ಉಂಟು. ಸೊ ಅದು ಬರುವಾಗ ನಮಗೆ ಏನಾಗ್ತದೆ, ಟುವರ್ಡ್ಸ್ ದ ವೆಸ್ಟರ್ನ್ ಸೈಡ್ ಆಲ್ಸೋ ವಿಲ್ ಬಿ ದೇರ್, ಟುವರ್ಡ್ಸ್ ದ ಈಸ್ಟರ್ನ್ ಸೈಡ್ ಆಲ್ಸೋ. ಸೊ ನಮಗೆ ಎರಡನ್ನು ಬ್ಯಾಲೆನ್ಸ್ ಮಾಡುವಾಗ 100% ಫುಲ್ ಬೆಲ್ಟ್ ಆಫ್ ಟೂರಿಸಂ ಆಗ್ತದೆ. ಖಂಡಿತ ಇಡೀ ಬೆಲ್ಟ್ ಅನ್ನು ಒಂದು ಡೆವಲಪ್ ಮಾಡಬಹುದು. ಸರ್, ನೀವು ಹೊರದೇಶಗಳಲ್ಲಿ ಬಹಳಷ್ಟು ಸುತ್ತಾಡಿರುವಂಥದ್ದು, ಆರ್ಟಿಫಿಷಿಯಲ್ ಟೂರಿಸಂ
ಜೊತೆಗೆ ಈ ಆಂಟಿಕ್ವಿಟೀಸ್ ಪ್ರಾಚೀನ ಕಾಲ, ನಾನು ಇನ್ ಪರ್ಟಿಕ್ಯುಲರ್ ಆಗಿ ಬಾರ್ಕೂರನ್ನ ಹೇಳ್ತೇನೆ, ಇದರ ಡೆವಲಪ್ಮೆಂಟ್ ಇಂದ ಏನೆಲ್ಲ ಸಾಧ್ಯತೆಗಳಿದೆ? ಆರ್ಟಿಫಿಷಿಯಲ್ ಟೂರಿಸಂ ಬಗ್ಗೆ ನೀವು ದುಬೈ ಅಥವಾ ದುಬೈ ಮತ್ತು ಸಿಂಗಾಪುರ ಅದು ಎಲ್ಲವನ್ನು ಅವರು ಅಲ್ಲಿನ ಟೂರಿಸಂ ಬಹುಶಃ ಇವತ್ತು ದುಬೈ ಮತ್ತು ಸಿಂಗಾಪುರಕ್ಕೆ ಟೂರಿಸಂ ಅನ್ನುವಂಥದ್ದು ಅನಿವಾರ್ಯ ಆಗಿಬಿಟ್ಟಿದೆ. ಒಂದು 4 ವರ್ಷ ಮೊದಲು ಹೋದವರು ಈಗ ಸಿಂಗಾಪುರದ್ದು ಕಂಪ್ಲೀಟ್ ಬದಲಾಗಿರ್ತದೆ. ಬೇರೆ ವಸ್ತು ಮಾಡ್ತಾ ಇರ್ತಾರೆ, ವಸ್ತು ಆರ್ಟಿಫಿಷಿಯಲ್ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ಸರಿ ಒಪ್ಪುವ. ಬಟ್ ಆ ನೈಜತೆ ಎನ್ನುವಂಥದ್ದು ಈ ಒಂದು ಆ್ಯಂಟಿಕ್ ಅಥವಾ ನಮ್ಮ ಒಂದು ಹೆರಿಟೇಜ್ ಕಲ್ಚರ್ ಏನಿರ್ತದೆ ಅಂಥದ್ರಲ್ಲಿ ಉದಾಹರಣೆಗೆ ಬಾರ್ಕೂರ್ ಇರ್ಬೋದು. ಬಾರ್ಕೂರಲ್ಲಿ ಹೇಳ್ತದೆ 360 ದೇವಸ್ಥಾನಗಳುಂಟು ಅಂತೇಳಿ. ಅಲ್ಲಿ ಈಗಲೂ ಕೆಲವು ದೇವಸ್ಥಾನಗಳು ತುಂಬ ಅದ್ಭುತವಾದ ದೇವಸ್ಥಾನಗಳಿವೆ. ಕತ್ತಲ ಬಸಿ, ಚೌಳಿಕೆರೆ, ಮಹಾಲಿಂಗೇಶ್ವರ ದೇವಸ್ಥಾನ. ಅದಲ್ಲದೆ ಬೇರೆ ಬೇರೆ ಖಾಲಿ ಬಾರ್ಕೂರ್ನ ಮಾತ್ರ ಅಲ್ಲ, ಬೇರೆ ಬೇರೆ ದೇವಸ್ಥಾನಗಳು. ಈಗ ವಾರಂಗದಲ್ಲಿ ನದಿಯ ಮಧ್ಯೆ ಕೆರೆ ಮಧ್ಯೆ ಬಸ್ ಕೆರೆ ಬಸ್ ಹೇಳ್ತಾರೆ, ಎಷ್ಟು ಅದ್ಭುತವಾಗಿದೆ ಅದು. ಅದರ ಆರ್ಕಿಟೆಕ್ಚರ್ ಇರ್ಬೋದು, ಕಲ್ಲಲ್ಲಿ ಇದೆಲ್ಲ ಪುನಃ ರೀಬಿಲ್ಡ್ ಮಾಡೋಕ್ಕಾಗಲ್ಲ, ಅದನ್ನು ಪುನಃ ರೀಬಿಲ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿಮೆಂಟಲ್ಲಿ ಕಟ್ಟೋದಕ್ಕೆ ಮತ್ತು ನೈಜವಾದ ಕಲ್ಲಲ್ಲಿ ಕಟ್ಟೋದು. ಈ ಒಂದು ಆರ್ಕಿಟೆಕ್ಚರ್ ಉದಾಹರಣೆಗೆ ಈಗ ಹಸ್ತಶಿಲ್ಪದಲ್ಲಿ ಅಂತ ಒಂದು 10-15 ಮನೆಗಳಂತಂದು ಇಟ್ಟು ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಟೂರಿಸಮಿಗೆ ಅದನ್ನು ಓಪನ್ ಮಾಡಿದ್ದಾರೆ. ಅಂಥ ಕೆಲಸಗಳನ್ನ ಶ್ರೀಯುತ ಮನೋಹರ್ ಶೆಟ್ಟರು ಕೂಡ ಅಂಥ ತುಂಬ ಕೆಲಸಗಳು ಮಾಡಿದ್ದಾರೆ. ಅವರ ಪಡುಬಿದ್ರಿ ಎರ್ಮಾಳಿನ ಕಾಪುನ ಸಾಯಿರಾದ ಬೀಚ್, ಹೆರಿಟೇಜ್ ಬೀಚ್ ಹೋದರೆ ರಿಸಾರ್ಟ್ ನೀವು ನೋಡ್ಬೋದು. ಕೆಲವು ಮನೆಗಳನ್ನು ಹಾಗೆ ಚಂದ ಮಾಡಿ ತಂದು ಇಟ್ಟಿದ್ದಾರೆ, ಅದನ್ನು ಚಂದ ಮಾಡಿ ರಿಸ್ಟೋರೇಷನ್ ಮಾಡಿದ್ದಾರೆ. ಓಲ್ಡ್ ಹೌಸಸ್ ಒಂದು 35 ಮನೆ ಓಲ್ಡ್ ಮನೆ ಎಲ್ಲ ಕಲೆಕ್ಷನ್ಸ್ ಉಂಟು. 35 ಅಂಥದ್ದೆಲ್ಲ ನಾವು ಹಾಕಿ ಬೀಚ್ಗೆ ಎಲ್ಲ ಹಾಕಿದೆ. ನಾವು 300 ವರ್ಷ 400 ವರ್ಷದ ಮನೆ ಎಲ್ಲ ಹೆರಿಟೇಜ್ ಹೌಸ್ಗಳು ನಿರ್ಮಾಣ ಮಾಡಿದ್ದಾರೆ. ಇಟ್ಸ್ ರಿಸ್ಟೋರೇಷನ್ ಆಫ್ ದ ಓಲ್ಡ್ ಹೌಸಸ್. ಇಟ್ಸ್ ಅ ಬ್ಯೂಟಿಫುಲ್ ಪ್ರೆಸೆಂಟೇಷನ್. ಅಂತ ರಿಚ್ ಹೆರಿಟೇಜ್ ಇರತಕ್ಕಂಥವ್ರು ನಾವು ನಮ್ಗೆ ಹೊಸ ಬಿಲ್ಡಿಂಗ್ ಮಾಡುವ ಅಗತ್ಯ ಇಲ್ಲ, ಇದ್ದದನ್ನೇ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಬೇಕಾದಷ್ಟು ವ್ಯವಸ್ಥೆಗಳಿವೆ. ಈಗ ಅದೆಲ್ಲ ಬೇಡ. ಉಡುಪಿ ನಮ್ಗೆ ಗೊತ್ತಿಲ್ಲದ ವಿಷಯ, ಉಡುಪಿ ರಥಬೀದಿಗೆ ಹೋಗಿದ್ರೆ ಕನಿಷ್ಠ ನಿಮ್ಮೊಂದು 1 ವಾರ ಬೇಕಾದ ಕಂಪ್ಲೀಟ್ ನೋಡಲಿಕ್ಕೆ. ಒಂದೊಂದು ದೇವಸ್ಥಾನಗಳಲ್ಲಿ ದಾರುಶಿಲ್ಪಗಳಿರ್ಬೋದು, ಆ ಕೆತ್ತನೆ ಕೆಲಸಗಳು, ಅದ್ಭುತ ಕೆಲಸಗಳಿವೆ. ನಾವು ಯಾರು ನೋಡು ಬಂದವರು ಕೃಷ್ಣಮಠಕ್ಕೆ ಹೋಗಿ ಕ್ಯೂನಲ್ಲಿ ನಿಲ್ತಾರೆ, ಕೈ ಮುಗಿತಾರೆ, ಹೀಗೆ ನೋಡ್ತಾರೆ, ಹೋಗ್ತಾರೆ. ನೋಡುವಂಥ ತುಂಬ ಇದನ್ನು ನಾವು ಇದೇನಂತ ಹೇಳಿದ್ರೆ ಒಂದು ಒಳ್ಳೆ ಗೈಡ್ ವ್ಯವಸ್ಥೆ ಬೇಕು, ಮಾರ್ಗದರ್ಶಕ ವ್ಯವಸ್ಥೆ ಬೇಕು. ಉಡುಪಿ ಬಂದಾಗ ಏನೆಲ್ಲ ಉಂಟು ಉಡುಪಿಯಲ್ಲಿ ತೋರಿಸುವಂಥದ್ದು ಬೇಕಾದ್ರೆ ಅದು ಇಟ್ಕೊಂಡು ಅದನ್ನ ಹೌದು ಆ್ಯಕ್ಚುಲಿ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆಲ್ಲ ಸಮಸ್ಯೆಗಳು ಉಂಟಂದರೆ ಒಂದಕ್ಕೊಂದು ಇದಾಗ್ತದೆ. ಅವ್ರಿಗೆ ಉತ್ಪನ್ನ ಏನು ಬರ್ತದೆ ಅಂತೇಳಿ ಅದೇನಂತ ಹೇಳಿದರೆ ಅಲ್ಲಿ ಕೆಲವು ಅನಾವಶ್ಯಕವಾದ ಗೈಡ್ಗಳಿದ್ದಾರೆ. ದಯವಿಟ್ಟು ಕ್ಷಮಿಸಬೇಕು, ನಾವು ಶಬ್ದ ಯೂಸ್ ಮಾಡಿದ್ದಕ್ಕೆ. ಏನು ಗೊತ್ತಿಲ್ಲ ಅವರಿಗೆ. ಅವ್ರು ಹೇಳಿದ್ದೇನೆ ಅದು ಕೃಷ್ಣಮಠ, ಇದು ಕನಕನ ಗಿಂಡಿ, ಕನಕ ಬಂದ ತಗೊಳ್ಳೆ ಕೃಷ್ಣ ತಿರುಗಿತು ಅಂತ ಹೇಳ್ತಾರೆ. ಇವತ್ತು ಕನಕನ ಬಗ್ಗೆ ಕೃಷ್ಣನ ಮಠದಲ್ಲಿ ಏನೆಲ್ಲ ಅಂತ ಗೊತ್ತಿಲ್ಲ. ರಾತ್ರಿ ಕೃಷ್ಣ ಇದು ಪೂಜೆ ಮುಗಿಸುವಾಗ ಗರಟದಲ್ಲಿ, ತೆಂಗಿನ ಗರಟದಲ್ಲಿ ಅನ್ನ ಮತ್ತು ಹಾಲನ್ನಿಟ್ಟು ಬಾಳೆಹಣ್ಣಿಟ್ಟು ಕೃಷ್ಣನಿಗೆ ಇದು ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಅದು ಆ್ಯಕ್ಚುಲಿ ಕನಕನ ನೈವೇದ್ಯ ಆಗಿತ್ತಂತೆ. ಅಷ್ಟು ಕನಕನ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದು ಯಾರು ಹೇಳ್ತಾರೆ? ಯಾರು ಹೇಳೋದಿಲ್ಲ. ಕನಕನ ಮೂರ್ತಿ ಉಂಟು, ಅದು ಹೋಗ್ತಾರೆ, ಯಾರೋ ಒಂದು ಗಲಾಟೆ, ಕನಕ ಮಂಟಪ ಮಾಡಿದ್ದಾರೆ, ಹೊಡಿತಾರೆ, ಗಲಾಟೆ ಮಾಡ್ತಾರೆ, ಬಿಟ್ಟರೆ ಏನೂ ಮಾಡೋದಿಲ್ಲ. ಇದೆಲ್ಲವನ್ನು ಜನರಿಗೆ ತಿಳಿಸುವಂಥ, ನಾನು ಇದಕ್ಕೆ ಪುನಃ ಹೆರಿಟೇಜ್ ಬಗ್ಗೆ ಹೇಳ್ತೀನಿ, ಹೆರಿಟೇಜ್ ಬಗ್ಗೆ ಜನರಿಗೆ ತಿಳಿಸಿ ಹೇಳುವಂಥ ಕೆಲಸಗಳಾಗಬೇಕು. ಸೊ ಬಹಳಷ್ಟು ಹಿಂದಿನ ವಿಚಾರಗಳೇ ನಮಗೆ ಗೊತ್ತಿಲ್ಲ, ಇಲ್ಲಿಯವರಿಗೆ ಗೊತ್ತಿಲ್ಲ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ತುಂಬ ಜನ ಎಲಿಜಬೆತ್ ರಾಣಿಯ ಡೇಟ್ ಆಫ್ ಬರ್ತ್ ಮತ್ತು ಅವರ ಮದುವೆದ ಡೇಟ್ ನಮ್ಗೆ ಗೊತ್ತಿರ್ತದೆ. ರಾಣಿಯ ದೇವರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಾರ್ಕೂರ್ ಹಳಪ ರಾಜರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮದನ್ನು ಕಲಿಸ್ತಿಲ್ಲ, ನಮ್ಮ ಪುಸ್ತಕದಲ್ಲಿ ಶಾಲೆ ಮಕ್ಕಳಿಗೆ ಕಲಿಸಿಲ್ಲ. ಅದೆಲ್ಲ ಬಹುಶಃ ಇನ್ನೊಂದು 2 ಗಂಟೆ ನಾವು ಮಾತಾಡ್ಬೋದು. ಅಂಥದ್ದನ್ನು ಬೆಳೆಸ್ಬೇಕು. ಅವರಿಗೆ ಜನರಿಗೆ ಒಂದು ಎಚ್ಚರಿಕೆ ಮಾಡುವಂಥದ್ದು ಅಂತ ಕೆಲಸಗಳಾಗಬೇಕು. ಮತ್ತೆ ಒಂದು ನಮ್ಮ ಹತ್ರ ಈಗ ಅವರು ಟೆಂಪಲ್ ಬಗ್ಗೆ ಹೇಳುವಾಗ ನಮ್ಮಲ್ಲಿ ಟೆಂಪಲ್ ಟೂರಿಸಂ ವಿಲ್ ಬಿ ಪ್ಲೇಯಿಂಗ್ ಅ ವೆರಿ ಮೇಜರ್ ರೋಲ್ ನಮ್ಮ ಹತ್ರ. ಒಂದಂದರೆ ನಮಗೆ ಹೈಯೆಸ್ಟ್ ಅಂತ ಈಗ ನಮ್ಮ ಹತ್ರ ಇದು ಸುಬ್ರಹ್ಮಣ್ಯ ಹೈಯೆಸ್ಟ್ ಕಲೆಕ್ಷನ್, ಸೆಕೆಂಡ್ ಬರೋದು ಕೊಲ್ಲೂರು. ಈಗ ಎರಡು ನಮ್ಮ ಈ ತುಳುನಾಡಿನಲ್ಲಿ ಇರೋದು ಇದು. ಸೊ ನಮಗೆ ಆದಷ್ಟು ಅದಕ್ಕೆ ಜಾಸ್ತಿ ಇದು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ದೊಡ್ಡ ರೀತಿಯಲ್ಲಿ ಈಗ ನಮಗೆ ಶಿರ್ಡಿ ಇದು ಹಾಗೆ ತಿರುಪತಿ ಹಾಗೆ ಅಂಥದ್ದು ಪ್ಲೇಸ್ಗೆ ತರಬೇಕು. ಅಗೇನ್ ಅದರಲ್ಲಿ ಎಂತಾಗ್ತದೆ, ಒಂದು ಟೂರಿಸಮ್ಗೆ ದೊಡ್ಡ ಫ್ಯಾಕ್ಟರ್ ಆಗ್ತದೆ ಅದು. ಸೊ ಅಲ್ಲಿ ಎಂತಾಗ್ತದೆ, ಫಾರೆಸ್ಟ್ ಉಂಟು, ಸೊ ಅಲ್ಲಿ ಒಂದು ವೈಲ್ಡ್ ಲೈಫ್ ತೋರಿಸ್ಬೋದು, ಇಲ್ಲದೆ ಡಿಯರ್ ಪಾರ್ಕ್ ಮಾಡ್ಬೋದು. ಅಂದರೆ ಬೇರೆ ಬೇರೆ ರೀತಿ ಒಂದು ಟೆಂಪಲ್ಗೆ ಬಂದ ಮೇಲೆ ಕೊಲ್ಲೂರು ಆಲ್ಸೋ ಅದಕ್ಕೆ ತುಂಬ ಜನ ಬರ್ತಾರೆ. ಇನ್ನೂ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಅದನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದೆ ಅಂತ ಆಗ್ತದೆ. ನಮ್ಮದು ಟೆಂಪಲ್ ಟೂರಿಸಮ್ ಆಯಿತು, ಫಾರೆಸ್ಟ್ಗೆ ಆಯಿತು, ಮತ್ತು ಅಲ್ಲಿ ನಮ್ಮ ಕುಟಚಾದ್ರಿ ಉಂಟು, ಅದರ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. ಸೊ ಜನರಿಗೆ ಅಂತ ಒಂದು ಏಮ್ ಇರಬೇಕು, ಎಲ್ಲಿ ಹೋಗ್ಬೇಕಂತ. ಫಸ್ಟ್ ಇಲ್ಲಿ ಹೋದರೆ ದೆನ್ ವಾಟ್ ಟು ಎಕ್ಸ್ಪ್ಲೋರ್ ದಿಸ್ ಏರಿಯಾ.
ಅಲ್ಲಿ ಬಂದು ಕೊಲ್ಲೂರು ಬಂದ ಮೇಲೆ ಈಗ ನಮ್ಮ ಹತ್ರ ಓಕೆ ಒಂದು ಇದು ಡಿಯರ್ ಪಾರ್ಕ್ ನೋಡಿದರೆ ಮತ್ತು ಕುಟಜ ಟ್ರ್ಯಾಕಿಂಗ್ ಹೋದರೆ ಸೊ ಅಲ್ಲಿಂದ ಎಲ್ಲ ಕಡೆ ನಮ್ಗೆ ಡೆವಲಪ್ಮೆಂಟ್ ಆಗ್ತದೆ. ಸೊ ನಮಗೆ ಅಲ್ಲಿ ಸ್ಕೋಪ್ ಉಂಟು ಅಲ್ಲಿ. ಸೊ ಅಂಥದ್ದು ಏರಿಯನ್ನು ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಅದು ಗೌರ್ಮೆಂಟ್ ಮಾಡಬೇಕು ಅದಕ್ಕೆ. ಸೊ ಅದನ್ನು ನಾವು ಸ್ವಲ್ಪ ನಮಗೆ ಯಾವತ್ತು ನಮಗೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಸ್ ಎಲ್ಲ ಅದಕ್ಕೆ ಬರಬೇಕು, ಇದನ್ನು ಫೋಲ್ಡ್ನಲ್ಲಿ ತಗೊಂಡು ವಿ ವಾಂಟ್ ದಿಸ್ ಒನ್, ನಮ್ಗೆ ಇದರಿಂದ ಆಗಬೇಕು ಅಂತ ಹೇಳ್ಕೊಂಡು ಫಂಡ್ಸ್ ತರಲಿಕ್ಕೆ ಆಗಬೇಕು. ಈಗ ನಾವು ಎಷ್ಟು ಮಾತಾಡಿದರೆ ಲಿಮಿಟೇಷನ್ ಉಂಟು. ಆ ಫಂಡ್ ತರಲಿಕ್ಕೆ ಇದ್ರೆ ನಮಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇವರೆಲ್ಲ ಬರಬೇಕಾಗ್ತದೆ, ಬಿಕಾಸ್ ಅದನ್ನೆಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅದೆಲ್ಲ. ಅದಕ್ಕೆ ಬಂದರೆ 100% ರೆವಿನ್ಯೂ ಬರ್ತಾ ಉಂಟು ಅದರಲ್ಲಿ. ಸೊ ಇಟ್ಸ್ ಬೆಟರ್. ಸೊ ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗ್ತದೆ, ಇಂಟ್ರೆಸ್ಟ್ ಕೊಟ್ಕೊಂಡು ಮಾಡಬೇಕಾಗ್ತದೆ ಅಂತ. ಸರ್, ಈ ಒಂದು ಪ್ರವಾಸೋದ್ಯಮ ಮತ್ತು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನ ಇವತ್ತಿನ ಒಂದು ವಿಚಾರದ ಬಗ್ಗೆ ಕೊನೆಯದಾಗಿ ನೀವು ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಪಾಯಿಂಟ್ ಅಂದರೆ ಎವ್ರಿ ಪರ್ಸನ್ ಶುಡ್ ಥಿಂಕ್ ಇಟ್ಸ್ ನಾಟ್ ಓನ್ಲಿ ಮೀ ಆ್ಯಂಡ್ ಹಿ ಆರ್ ಎನಿಬಡಿ. ಅಂದರೆ ಎಲ್ಲರೂ ಜನರಿಗೆ ಎಂತಾಗ್ತದೆ, ನೆಕ್ಸ್ಟ್ ನಮಗೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾದ್ರೆ ನಮಗೆ ದ ಕ್ವಾಲಿಟಿ ಲಿವಿಂಗ್ ಇರಬೇಕಾಗ್ತದೆ. ಅಂದರೆ ಒಳ್ಳೆ ನಮಗೆ ಇಟ್ ಮೇ ಬಿ ಅ ಏರ್ ಆರ್ ಇಟ್ ಮೇ ಬಿ ಅಂದರೆ ಪೊಲ್ಯೂಷನ್ ಫ್ರೀ ಆಗಬೇಕಾದ್ರೆ ಟೂರಿಸಮ್ ವಿಲ್ ಬಿ ಪ್ಲೇಯಿಂಗ್ ಅ ಮೇಜರ್ ರೋಲ್. ಅದಂದರೆ ಆಟೋಮೆಟಿಕ್ಲಿ ನಮಗೆ ಇದು ಡೆವಲಪ್ಮೆಂಟ್ಸ್ ಆಗುವಾಗ ಇದು ಎಲ್ಲದಕ್ಕೆ ಸ್ಟ್ಯಾಂಡರ್ಡೈಸೇಷನ್ ಬರ್ತದೆ. ಅದು ಸ್ಟ್ಯಾಂಡರ್ಡೈಸೇಷನ್ ಬರುವಾಗ ನಮ್ಮದು ವೇ ಆಫ್ ಲಿವಿಂಗ್ ವಿಲ್ ಬಿ ಹ್ಯಾಪಿ ಆ್ಯಂಡ್ ವಿಲ್ ಬಿ ಅ ಮಚ್ ಇನ್ ಅ ಬೆಟರ್ ಪೊಸಿಷನ್ ಟು ಗೋ ವಿತ್ ಇಟ್ ಲೈಕ್. ಸೊ ಇದನ್ನಂದರೆ ನಾವು ಎಲ್ಲ ಮನೆಯವ್ರು ಥಿಂಕ್ ಮಾಡಬೇಕು. ಇಟ್ಸ್ ನಾಟ್ ಓನ್ಲಿ ದ ಬಿಸ್ನೆಸ್ ಮ್ಯಾನ್ ಅಂತ ಆಲೋಚನೆ ಮಾಡಬಾರ್ದು. ನಮ್ಮ ಲಿವಿಂಗಿಗೆ ಅಂತ ನಾವು ಮಾಡಿಕೊಂಡ್ರೆ ಆ್ಯಂಡ್ ಎಕಾನಮಿ ಒಳ್ಳೆ ಆಗ್ತದೆ, ನಮ್ಮ ಲೋಕಲ್ ಜನಕ್ಕೆ ಜಾಬ್ ಸಿಗ್ತದೆ ಅಂತ ನಂದು ಇದರ ಭಾವನೆ ಉಂಟು. ಅದಕ್ಕೆ ನಾಗರಾಜ್ ಸರ್ ಏನು ಹೇಳಿ? ಅವ್ರು ಹೇಳಿದ ಮಾತನ್ನು ನಾನು ಪೂರ್ಣ ಒಪ್ತೇನೆ. ಅದರೊಟ್ಟಿಗೆ ನಮ್ಮ ಹತ್ರ ಒಂದು ಇನಿಬಿಷನ್, ನಾನು ಯಾವುದೊಂದು ಪ್ರವಾಸೋದ್ಯಮದ ಯಾವುದೊಂದು ಆ್ಯಕ್ಟಿವಿಟಿ ಇರ್ತಂದ್ರೆ ಅದು ಆ ಪಕ್ಕದ ಮನೆಯಲ್ಲಿ ಇನಿಬಿಷನ್ ಇರ್ತದೆ, ಅಯ್ಯೋ ನನಗೆ ಆಗೋ ದಾರಿ ಬಂದ್ ಮಾಡಿದ ಹಾಗೆ ಅಂತ ಇರ್ತದೆ. ಅವ್ರಿಗೆ ಅನಿಸ್ಬೇಕು ಇದು ನಮ್ಮ ಊರಲ್ಲಿ ಒಂದು ಆ್ಯಕ್ಟಿವಿಟಿ ನಡೀತಾ ಇದೆ, ಇದರಿಂದ ನಮಗೂ ಕೂಡ ನಮ್ಮ ಊರಿಗೆ ಕೂಡ ಒಳ್ಳೆಯದಾಗ್ತದೆ. ಹೊರಗಿನ ಜನರು ಬರ್ತಾರೆ, ನಮ್ಮ ಯುವ ಜನರಿಗೇನು ಇವತ್ತು ಹೇಳದೆ ಓಡಿ ಹೋಗ್ತಾರೆ ಬೆಂಗಳೂರಿಗೆ ಮತ್ತು ಬಾಂಬೆ ಕೆಲಸಕ್ಕೋಸ್ಕರ, ಅವರೆಲ್ಲ ವಾಪಸ್ ನಿಲ್ತಾರೆ ಇಲ್ಲಿ. ಇಲ್ಲದೆ ಇನ್ನೊಂದು 15-20 ವರ್ಷದಲ್ಲಿ ಎಲ್ಲ ಉಡುಪಿ ಜಿಲ್ಲೆ ಎಲ್ಲ ಮನೆಗಳಿಗೆ ವೃದ್ಧಾಶ್ರಮ ಆಗ್ತದೆ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾರು ಇರೋದಿಲ್ಲ, ಖಾಲಿ ತಾಯಿ ಮುದುಕಿ ತಂದೆ ತಾಯಿರು ಮಾತಾಡ್ತಾರೆ, ಎಲ್ಲರೂ ಪರವರಿ ಹೊರಟೋಗ್ತಾರೆ. ಅಂದರೆ ಉದಾಹರಣೆ ನಾನು ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಅಂಥ ಒಂದು ಅತ್ಯುತ್ತಮವಾದಂಥ ಉದ್ಯೋಗ ಅವಕಾಶವನ್ನು ಕೊಡ್ತಕ್ಕಂಥ ಪ್ರವಾಸೋದ್ಯಮವನ್ನು ನಾವು ಕಡೆಗಣಿಸಿದ್ರೆ ಅದು ಈ ಪರಿಸ್ಥಿತಿ ಬರ್ತದೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಒತ್ತಡ ಮಾಡೋದೇನಂತ ಹೇಳಿದ್ರೆ, ನಾವು ಒಂದು ನಮ್ಮ ಹೊಸ ವಿಚಾರಧಾರೆಯನ್ನು ತೆರ್ಕೊಳ್ಬೇಕು. ಈ ಡಿಜಿಟಲೈಸೇಷನ್ ಮೂಲಕ ಇರ್ಬೋದು ಅಥವಾ ಯಾವುದಿರ್ಬೋದು, ಇದು ಒಳ್ಳೆಯ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡ್ತದೆ, ಒಳ್ಳೆ ರೆವಿನ್ಯೂ ಬರ್ತದೆ. ಅದು ತನ್ನ ಮೂಲಕ ದೇಶಕ್ಕೆ ಅಚ್ಚೇ ದಿನ ಖಂಡಿತ ನಮ್ಮ ದೇಶಕ್ಕೆ ಬರುತ್ತೆ, ಉಡುಪಿಗೂ ಬರ್ತದೆ. ಸೊ ವಸುದೈವ ಕುಟುಂಬಕ್ಕೆ ಮುಂದೆ ನಾವೇನೊಂದು ಕಲ್ಪನೆ ಇದೆ, ಆ ಕಲ್ಪನೆ ನಿಜವಾಗಿ ಸಾಕ್ಷಾತ್ಕಾರ ಆಗ್ತಂತೆ. ಹಾಗೆ ಉಡುಪಿ ಪ್ರವಾಸೋದ್ಯಮಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ. ಓಕೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಏನು ಮನೆಯ ಮಂದಿ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ ಹೇಳಿದ ಹಾಗೆ ಎಲ್ಲರೂ ಎಚ್ಚೆತ್ಕೊಳ್ಳೋಣ ಅನ್ನುವಂತಹ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಒಂದು ಕಡೆ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಸಮುದ್ರ, ಮತ್ತೊಂದು ಕಡೆ ಹಚ್ಚ ಹಸುರಿನ ವಾತಾವರಣ, ಇದರೆಲ್ಲದರ ನಡುವೆ ಇರುವಂತಹ ಸಾಕಷ್ಟು ಪ್ರವಾಸಿ ತಾಣಗಳು, ಇವುಗಳು ಯಾವುದನ್ನು ಹಾಳು ಮಾಡದೆ ಸಂಪ್ರದಾಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಜೊತೆಗೆ ಇದನ್ನು ಪ್ರಪಂಚಕ್ಕೆ ತೋರಿಸ್ತಾ ನಮ್ಮಲ್ಲಿರುವಂಥ ಶ್ರೀಮಂತ ಪ್ರದೇಶಗಳನ್ನು, ಶ್ರೀಮಂತ ಪ್ರವಾಸಿ ತಾಣಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ನಾವೆಲ್ಲರೂ ಒಂದಾಗಿದ್ದುಕೊಂಡು ಒಂದು ಒಳ್ಳೆಯ ಪ್ರವಾಸೋದ್ಯಮವನ್ನು ಇಲ್ಲಿ ಬೆಳೆಸೋಣ ಅಂತ ಹೇಳ್ತಾ ಇಲ್ಲಿಗೆ ಪ್ರವಾಸಾನ್ವೇಷಣೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ನ್ಯೂಸ್ಗಾಗಿ ನೋಡ್ತಾ ಇರಿ ಸ್ಪಂದನ.